ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಶಾಲೆ ಆರಂಭದ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಶಾಲೆ ಆರಂಭ ಆಗ್ತಾ ಉಂಟು. ಏನೆಲ್ಲ ಸಿದ್ಧತೆಗಳು ಖಾಸಗಿ ವಲಯದ ಶಾಲೆಗಳು ಜೊತೆಗೆ ಸರ್ಕಾರಿ ವಲಯದ ಶಾಲೆಗಳು ಏನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಏನು ಧೈರ್ಯ ಏನು ಭರವಸೆಗಳನ್ನು ಕೊಡ್ತಾ ಇದ್ದಾರೆ, ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಪ್ರೊಫೆಸರ್ MB ಪುರಾಣಿಕ್ ಅವರು ಮತ್ತು ಮಂಜುನಾಥ್ ರೇವಣ್ಕರ್ ಅವರು ಭಾಗವಹಿಸಿದ್ದಾರೆ. ಇಬ್ಬರನ್ನು ಕೂಡ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಪ್ರೊಫೆಸರ್ MB ಪುರಾಣಿಕ್ ಅವರು ನಿವೃತ್ತ ಉಪನ್ಯಾಸಕರು, ಮಂಗಳೂರಿನ ಕಲರವ ಕಾಲೇಜಿನಲ್ಲಿ ಸುದೀರ್ಘ ಕಾಲ ಶಿಕ್ಷಕರಾಗಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದವರು. ಜೊತೆಗೆ ಸಾಮಾಜಿಕ ಸಂಘಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಪ್ರಾಂತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು. ರುಪ್ಸಾ ಏನು ಕರ್ನಾಟಕ ರಾಜ್ಯದಲ್ಲಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಈ ಒಂದು ಒಕ್ಕೂಟದ ಹಿರಿಯ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರಿನ ಶಾರದಾ ಕಾಲೇಜ್ ಜೊತೆಗೆ ಶಾರದಾ ಹೈಸ್ಕೂಲ್ ಮತ್ತು ಶಾರದಾ ಶಿಕ್ಷಣ ಸಂಸ್ಥೆ ತಲಪಾಡಿ ಮತ್ತು ಮಂಗಳೂರಿನಲ್ಲಿ ಈ ಸಂಸ್ಥೆಗಳ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಂಜುನಾಥ್ ರೇವಣ್ಕರ್ ಅವರು ಮಂಗಳೂರಿನ ಮುಡಿಪುನಲ್ಲಿರುವ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರವರ್ತಕರು, ಅದರ ಮುಖ್ಯಸ್ಥರು. ಜೊತೆಗೆ ರುಪ್ಸಾ ಏನು ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಒಕ್ಕೂಟ ಇದೆ, ಈ ಒಂದು ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು. ವೀಕ್ಷಕರೇ, ನಾವು ಅನೇಕ ಬಾರಿ ಸುದೀರ್ಘ ಸಮಯದಿಂದ ಶಾಲೆಗಳು ಆರಂಭ ಆಗಬೇಕು. ನಾವು ಕಳೆದ ಬಾರಿಯ ಲಾಕ್ಡೌನ್ನ ನಂತರ ಅಂದರೆ 2020ರ ಲಾಕ್ಡೌನ್ನ ನಂತರ ನಮ್ಮ ಪ್ರಾಥಮಿಕ ಪ್ರೌಢಶಾಲೆಗಳು ಸುದೀರ್ಘ 1.5 ವರ್ಷಗಳ ಕಾಲ ಬಾಗಿಲು ಮುಚ್ಚಿತ್ತು. ನಾವು ತೆರೆಯಬೇಕು ಶಾಲೆಗಳನ್ನು, ಮತ್ತೆ ಮಕ್ಕಳು ಶಾಲೆಗೆ ಬರಬೇಕು, ಮಕ್ಕಳ ಚಟುವಟಿಕೆ, ಮಕ್ಕಳ ಲವಲವಿಕೆ, ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲವೂ ಮತ್ತೆ ಯಥಾಸ್ಥಿತಿಗೆ ಬರಬೇಕು ಅನ್ನೋ ವಿಷಯದಲ್ಲಿ ಸುದೀರ್ಘವಾದ ಸರಣಿ ಮಾತುಕತೆಗಳನ್ನೇ, ಜನಾಭಿಪ್ರಾಯ ರೂಪಿಸುವ ಮಾತುಕತೆಯನ್ನೇ V4 ವಾಹಿನಿ ನಡೆಸಿಕೊಂಡು ಬಂದಿತ್ತು. ಅನೇಕ ಮಂದಿ ಭಾಗವಹಿಸಿದ್ದರು. ಸರ್, ನೀವು ಕೂಡ ಮಾತಾಡಿದ್ದೀರಿ ಒಂದು ಬಾರಿ. ಶಿಕ್ಷಕರುಗಳು, ಉಪನ್ಯಾಸಕರುಗಳು, ವಿದ್ಯಾರ್ಥಿಗಳು, ಪೋಷಕರು, ವೈದ್ಯರುಗಳು ಎಲ್ಲರೂ ಮಾತಾಡಿದ್ದರು. ಅಂದರೆ ಒಂದಷ್ಟು ಸಮಯ ಲಾಕ್ಡೌನ್ನ ಸಮಯದಲ್ಲಿ ನಮಗೆ ಕೂಡ ಆರಂಭದಲ್ಲಿ ಗೊತ್ತಿರಲಿಲ್ಲ, ಅನುಭವ ಕೂಡ ಇರಲಿಲ್ಲ ಏನೇನಾಗಬೇಕಂತ. ಅನಂತರ ನಾವು ಸುದೀರ್ಘ ಕಾಲ ನಮ್ಮ ಮಕ್ಕಳನ್ನು ಮನೆಯಲ್ಲೇ ಕೂರಿಸಿದಾಗ ಅದರಿಂದ ಉಂಟಾಗಿರೋ ಪ್ರತಿಕೂಲ ಪರಿಣಾಮಗಳು ಏನು ಅನ್ನೋದು ಇವತ್ತು ಪ್ರತಿಯೊಬ್ಬ ಪೋಷಕನಿಗೆ, ಪ್ರತಿಯೊಬ್ಬ ಮನೆಯವರಿಗೂ, ಪ್ರತಿಯೊಂದು ಮಕ್ಕಳಿಗೂ, ಶಿಕ್ಷಕರಿಗೂ ಅದು ಅರ್ಥವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ರುಪ್ಸಾ ಸಂಘಟನೆ ಕೂಡ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಮಾಡಿಕೊಂಡು ಬಂದಿತ್ತು, ಶಾಲೆಗಳನ್ನು ಆದಷ್ಟು ಶೀಘ್ರವಾಗಿ ಆರಂಭಿಸಿದೆ ಅಂತ. ಸೊ ಕೊನೆಗೆ ಕೂಡ ಸರ್ಕಾರ ಒಪ್ಪಿಕೊಂಡಿದೆ. ಮೊನ್ನೆಯಷ್ಟೇ 9ನೇ ತರಗತಿಯಿಂದ ಸ್ಕೂಲ್ಗಳಾಗಿ ಆರಂಭವಾಗಿತ್ತು. ಇದೀಗ 6ನೇ ತರಗತಿಯಿಂದ ಕೂಡ ಸ್ಕೂಲ್ಗಳು ಓಪನ್ ಆಗ್ತಾ ಇದೆ. ಮುಂದಿನ ದಸರಾ ರಜೆ ಮುಗಿದ ತಕ್ಷಣ 1ನೇ ತರಗತಿಯಿಂದ ಕೂಡ 1ನೇ ತರಗತಿಯಿಂದ ಕೂಡ ಆರಂಭಿಸ್ತೇವೆ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಇವಾಗ 6ನೇ ತರಗತಿಯಿಂದ ಪುಟಾಣಿ ಮಕ್ಕಳೇ 6ನೇ ತರಗತಿ ಮಕ್ಕಳು ಕೂಡ ಸ್ಕೂಲ್ ಓಪನ್ ಆಗ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಕೆಲವು ಪೋಷಕರಿಗೆ, ಸಾರ್ವಜನಿಕರ ನಡುವೆ ಕೆಲವು ಆತಂಕಗಳು, 3ನೇ ಅಲೆ, ಕೋವಿಡ್, ಇದರ ಬಗ್ಗೆ ಒಂದಷ್ಟು ಆತಂಕಗಳು ಎಲ್ಲ ಇದ್ದಾವೆ. ಈ ಸಂದರ್ಭದಲ್ಲಿ ಹಿರಿಯರು, ಶಿಕ್ಷಣ ತಜ್ಞರು ಮಾತಾಡ್ತಾರೆ, ಶಾಲೆ ಕಾಲೇಜುಗಳನ್ನು ನಡೆಸುವವರು ಮಾತಾಡ್ತಾರೆ. ಏನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ, ನಿಮಗೇನು ಧೈರ್ಯ ಕೊಡುತ್ತೇವೆ, ಏನು ಅಭಯ ಕೊಡುತ್ತೇವೆ, ವಿಚಾರನ್ನು ಇವತ್ತು ಅವ್ರು ಮಾತಾಡಲಿಕ್ಕಿದ್ದಾರೆ. ಸರ್, ನಾನು ನಿಮ್ಮಿಂದಲೇ ಆರಂಭಿಸೋದು. ಈಗ ಸಣ್ಣ ತರಗತಿ ಆರಂಭವಾಗ್ತಾ ಇರುವಂಥದ್ದು. ಇಷ್ಟ ತನಕ ಪೋಷಕರಲ್ಲಿ ಕೂಡ ಇದ್ದಂಥ ಒಂದು ಸಣ್ಣ ಆತಂಕ, ಕಾಲೇಜುಗಳನ್ನೆಲ್ಲ ಆರಂಭಿಸುವಾಗ ದೊಡ್ಡ ಮಕ್ಕಳು ಅವರೇನು ಅಡ್ಜಸ್ಟ್ ಮಾಡಿಕೊಳ್ತಾರೆ, ಒಂದಷ್ಟು ಮಾಹಿತಿಗಳಿರುತ್ತೆ. ಸಣ್ಣ ತರಗತಿಯ ಮಕ್ಕಳನ್ನು ಆರಂಭಿಸುವಾಗ ಏನು ಎತ್ತ ಅನ್ನುವಂಥ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಇದ್ದಂಥ ಸಾಮಾನ್ಯವಾದಂಥ ಒಂದು ಭಯ, ಆತಂಕ, ಒಂದು ಕಳಕಳಿ. ನೀವು ಈಗ 6ನೇ ತರಗತಿಯಿಂದ ಸ್ಕೂಲ್ಗಳು ಆರಂಭವಾಗ್ತಾ ಉಂಟು ಸರ್. ಏನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ ಮತ್ತು ಯಾವ ರೀತಿಯ ಧೈರ್ಯವನ್ನು ನೀವು ಕೊಡ್ತಿದ್ದೀರಿ? ಈಗ ಸಾವಿರಾರು ಜನ ಜಿಲ್ಲೆಯ, ಕರಾವಳಿ ಜಿಲ್ಲೆಯ, ಇಡೀ ಎಂಟೈರ್ ಕೋಸ್ಟಲ್ ಕರ್ನಾಟಕದ ಜನ ನೋಡ್ತಾರೆ. ನಿಮ್ಮ ಕಡೆಯಿಂದ ಒಂದು ನಿರೀಕ್ಷೆ ಕೂಡ ಇರುತ್ತೆ ಅವರಿಗೆ. ಶಾಲೆಯ ಮಾಲೀಕರು, ಶಾಲೆಯ ಪ್ರವರ್ತಕರು, ಶಾಲೆಯ ಮ್ಯಾನೇಜ್ಮೆಂಟ್ನವರು ಏನೇನು ಮಾಡಿದ್ದಾರೆ ಅಂತ. ಧನ್ಯವಾದಗಳು ಬಂಧುಗಳೇ. ನಾನು ಪ್ರಪ್ರಥಮವಾಗಿ ಒಬ್ಬ ತಂದೆ, ಒಬ್ಬ ಅಜ್ಜ, ಒಬ್ಬ ಸಾಮಾನ್ಯ ನಾಗರಿಕ, ಖಂಡಿತ. ಅನಂತರ ವಿದ್ಯಾ ವ್ಯವಸ್ಥೆಯಲ್ಲಿ ಕಳೆದ 50 ವರ್ಷಗಳಿಂದ ಅಧ್ಯಾಪಕನಾಗಿ ಬೇರೆ ಬೇರೆ ಹಂತಗಳಲ್ಲಿ ಪಾಠ ಮಾಡಿದಂಥ ಅನುಭವ, ಕಳೆದ 30 ವರ್ಷಗಳಿಂದ
ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದೇನೆ. ಸಾಮಾನ್ಯ 7,500 ಮಕ್ಕಳು ನನ್ನ ಜೊತೆ ಇದ್ದಾರೆ. ಈ ಎಲ್ಲ ಅನುಭವದ ಜೊತೆ ಜವಾಬ್ದಾರಿಯುತ ಸ್ಥಾನದಿಂದ 2 ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊರೋನಾ ಮೊದಲನೇ ಅಲೆ ಬಂದಾಗ ಎಲ್ರಿಗೂ, ಇಡೀ ಜಗತ್ತಿಗೆ ಆತಂಕ, ಅವ್ಯವಸ್ಥೆ, ಮಾಹಿತಿಯ ಕೊರತೆ ಎಲ್ಲ ಇತ್ತು. ಒಂದು ಹಂತಕ್ಕೆ ಬಂದಾಗ ನಮ್ಮ ದುರ್ದೈವ 2ನೇ ಅಲೆ ಬಂದು ಜನಗಳಲ್ಲಿ ಕ್ಷೋಭೆ ನಿರ್ಮಾಣ ಮಾಡಿತ್ತು. ಆಗ ಆ ಸಂದರ್ಭಗಳಲ್ಲಿ ಸರ್ಕಾರ, ಬೇರೆ ಬೇರೆ ಇಲಾಖೆಗಳು ಬಾಯಿಗೆ ಬಂದ ಹಾಗೆ ಮಾಧ್ಯಮಗಳ ಮೂಲಕ, ಬೇರೆಯವರ ಮೂಲಕ ವಿಚಾರಗಳು ಗೊತ್ತಿದ್ದು ಗೊತ್ತಿಲ್ಲದೆ 3ನೇ ಅಲೆ ಮಕ್ಕಳಿಗೆ ಬರ್ತದೆ, ಭಾರಿ ಇರಬೇಕು, ಒಟ್ಟಾರೆ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಆಗ ಸರ್ಕಾರ ಡಾಕ್ಟರ್ ದೇವಿ ಪ್ರಸಾದ್ ಅವರ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿ, ಅದಕ್ಕೆ ಡಾಕ್ಟರ್ ಮಂಜುನಾಥ್ ಬಹಳ ಒಳ್ಳೆಯ ವೈದ್ಯರು, ಸಾಮಾಜಿಕ ಸೇವಾಕರ್ತರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ, ನೀವು ಅದನ್ನೆಲ್ಲ ಅಮೂಲಾಗ್ರವಾಗಿ ಅಭ್ಯಾಸ ಮಾಡಿ ವರದಿ ಕೊಡಬೇಕು ಅಂತ ಹೇಳಿತು. ಅವರು ಕೊಟ್ಟ ವರದಿ 3 ತಿಂಗಳ ಹಿಂದೆ ಸರ್ಕಾರದ ಸೇರಿದಾಗ ಅವರು ಮೊದಲು ಹೇಳಿದ್ದು, ಕಾಲೇಜನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ನ ತೆರೆಯಿರಿ, ಅತ್ಯಂತ ತುರ್ತಾಗಿ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಿ. ಎಲ್ಲಿಯೂ ಕೂಡ 3ನೇ ಅಲೆ ಮಕ್ಕಳಿಗೆ ಅಂಟುತ್ತದೆ ಎನ್ನತಕ್ಕಂಥ ಯಾವುದೇ ರೀತಿಯ ಒಂದು ಸತ್ಯತೆ ನಮಗೆ ಗೊತ್ತಿಲ್ಲ. ಇದು ಕೇವಲ ಊಹೆ, ಇದು ಕೆಲವರ ಒಂದು ಅಭಿಪ್ರಾಯ ಮಾತ್ರ. ಖಂಡಿತ ಇಷ್ಟವರೆಗೆ ಮಕ್ಕಳಿಗೆ ಒಂದು ಪಕ್ಷ ಕೊರೋನಾ ಬಂದರೂ ಕೂಡ ಅದನ್ನು ಎದುರಿಸುವಂತಹ ರೋಗ ನಿರೋಧಕ ಶಕ್ತಿ ಬಲವಾಗಿದೆ, ಅವರಿಗೆ ಏನೂ ತೊಂದರೆ ಆಗಲಿಲ್ಲ. ಆದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ವ್ಯವಸ್ಥೆ ಮಾಡಬೇಕು, ಅವರಿಗೆ ಆರೋಗ್ಯ ಕೊಡತಕ್ಕಂಥದ್ದು ವ್ಯವಸ್ಥೆ ಮಾಡಿ. ಅದು ಹೊರತು ಶಾಲೆಗಳನ್ನು ತೆರೆಯುವುದನ್ನು ಮುಂದೂಡಿದರೆ ದುಷ್ಟ ಪರಿಣಾಮ ಇದೆ ಎನ್ನುವುದನ್ನು 3 ತಿಂಗಳ ಹಿಂದೆ ಸರ್ಕಾರ ಧೈರ್ಯ ತಗೊಳ್ಳಿಲ್ಲ, ಬೇರೆ ಬೇರೆ ಕಾರಣಗಳು. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಕಳೆದ ವರ್ಷ ಜನವರಿಯಿಂದ ಏಪ್ರಿಲ್ನವರೆಗೆ ಕ್ಲಾಸ್ ನಮ್ಮ ಶಾಲೆಗಳಲ್ಲಿ ರೇವಣ್ಕುರಕೃತ ಒಂದೇ ಒಂದು ಪಾಸಿಟಿವ್ ಮಕ್ಕಳ ಮೂಲಕ ಬರಲಿಲ್ಲ. ಜಾಗ್ರತೆ ತಂದೆ ತಾಯಿಗಳು ತಗೊಂಡಿದ್ದಾರೆ, ಶಾಲೆ ವ್ಯವಸ್ಥೆ ತಗೊಂಡಿದೆ, ಎಲ್ಲವೂ ಕೊಟ್ಟಾಗ ಒಂದೇ ಒಂದು ಸಮಸ್ಯೆಗಳು ಬರಲಿಲ್ಲ. ಈಗ ಕೂಡ ನಾನು ಹೇಳತಕ್ಕಂಥದ್ದು, ಮಕ್ಕಳಿಗೆ ಬಂಧನ, ಜೈಲು, ಮಾನಸಿಕ ತೊಂದರೆಗಳು, ಡಿಪ್ರೆಷನ್. ನನಗೆ 7 ವರ್ಷದ ಮೊಮ್ಮಗ ಇದ್ದಾನೆ, ಅವನನ್ನು 2ನೇ ಕ್ಲಾಸ್ ಅಲ್ವಾ, ನನ್ನ ಸೊಸೆಗೆ ಅವನನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗಿದೆ. ಎಲ್ಲ ಮನೆಯದು ಇದೆ. ಆ ಮೂರ್ಖರ ಪೆಟ್ಟಿಗೆ ಮುಂದೆ ಅಥವಾ ಮೊಬೈಲ್ನ ಮುಂದೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ, ಆದಷ್ಟು ಬೇಗ ತರಗತಿಗಳನ್ನು ಎಚ್ಚರಿಕೆ ಕ್ರಮ ಮಾಡ್ತೇವೆ ಅಂತಂದರೆ. ನಮ್ಮ ದುರ್ದೈವ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ತಡವಾಗಿ ಆಯಿತು, 2-3 ವಾರ ಕಳೆದು. ಯಾಕೆಂದರೆ ಕೇರಳದ ಹತ್ತಿರ ಇದೆ, ಸಂಖ್ಯೆ ಹೆಚ್ಚಿದೆ ಅಂತ ಕಾರಣ. ಅದು ಯಾವುದೂ ಅಲ್ಲ, ಅದಕ್ಕೆ ಬೇಕಿದ್ದಂಥ ಏನೆಲ್ಲ ಸಿದ್ಧತೆಗಳನ್ನು ಮಾಡಿದ್ದೇನೆ ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೇನೆ. ಈಗ ಸರ್ ಹೇಳಿದ ಹಾಗೆ ದುಷ್ಪರಿಣಾಮ ಏನು, ನಾವು ಸುದೀರ್ಘ ಕಾಲ ಶಾಲೆಗಳನ್ನು, ಅದು ಕೂಡ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಮಾಡಿಟ್ರೆ ಏನಾಗುತ್ತೆ ಅನ್ನೋ ವಿಚಾರವನ್ನು ಕಳೆದ ತಿಂಗಳೇ ಪಾರ್ಲಿಮೆಂಟ್ನಲ್ಲಿ, ಭಾರತದ ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ನ ಸ್ಥಾಯಿ ಸಮಿತಿ ವರದಿ ಕೊಟ್ಟಿತ್ತು. ನೀವು ಸುದೀರ್ಘ ಕಾಲ ಶಾಲೆಗಳನ್ನು ಬಂದ್ ಮಾಡಿಟ್ಟರೆ ಅದರಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳನ್ನು ನಮಗೆ ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರತಿಕೂಲ ಪರಿಣಾಮ ಆಗುತ್ತೆ. ಊಹಿಸುವುದು ಮಾತ್ರ, ಅದನ್ನು ತಿದ್ದಲಿಕ್ಕೂ ಸಾಧ್ಯ ಇಲ್ಲ, ಸರಿ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಅಷ್ಟವರೆಗೆ ಹೋಗ್ತದೆ, ಅದು ದುಷ್ಟ ಪರಿಣಾಮ ಮಕ್ಕಳ ಮನಸ್ಸಿನ ಮೇಲೆ, ಬೆಳವಣಿಗೆ ಮೇಲೆ. ಹೌದು, ಎಸ್, ಎಕ್ಸಾಕ್ಟ್ಲಿ. ಎಲ್ಲ ಚಿಂತಕರುಗಳು, ಶಿಕ್ಷಣ ತಜ್ಞರುಗಳು, ವೈದ್ಯರುಗಳು ಕೂಡ ಇದೇ ಮಾತನ್ನು ಹೇಳಿದ್ರು. ಎಸ್, ಈ ನಡುವೆ ಧೈರ್ಯದ ವಿಚಾರಕ್ಕೆ ಬರುವಾಗ ಇವನ್ ಭಾರತ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಕೂಡ ಹೇಳಿತ್ತು, ಮಕ್ಕಳಿಗೇನು ತೊಂದರೆ ಆಗುವುದಿಲ್ಲ ಅನ್ನೋ ವಿಚಾರವನ್ನು. ಮತ್ತೆ ಭಾರತದ ಅಖಿಲ ಭಾರತ ಮಕ್ಕಳ ತಜ್ಞರುಗಳ ಸಂಘ ಕೂಡ ಹೇಳಿತ್ತು ಏನು ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ಅಂತ. ಮತ್ತು ಸರ್ ಉಲ್ಲೇಖ ಮಾಡಿದಾಗೆ ಕರ್ನಾಟಕದ ಟಾಸ್ಕ್ ಫೋರ್ಸ್ ಕೂಡ ಸ್ಪಷ್ಟವಾಗಿ ಹೇಳಿತ್ತು ಅಂಥದ್ದು ಏನು ಸಮಸ್ಯೆಗಳಾಗೋದಿಲ್ಲ ಅಂತ. ಮತ್ತು ಈವನ್ ಆರಂಭದಿಂದಲೇ 2ನೇ ಅಲೆಯ ಹೊತ್ತಿಗೆ WHO ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿತ್ತು ಮಕ್ಕಳಿಗೇನು ಸಮಸ್ಯೆ ಇಲ್ಲ ಅಂತ. ಎಸ್, ನಾವು ಒಂದಷ್ಟು ಮಾಹಿತಿಗಳ ಕೊರತೆ ಮತ್ತು ಇವತ್ತು ಹೇಳಿದಾಗೆ ವಾಟ್ಸಪ್ನ ಮಾಹಿತಿಗಳನ್ನೇ ನಂಬಿಕೊಂಡು ನಾವು ಮಾತನಾಡುವಂಥ ಪರಿಸ್ಥಿತಿ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಎಸ್, ಒಂದಷ್ಟು ಗೊಂದಲಗಳು, ಅಪನಂಬಿಕೆಗಳು ಉಂಟಾದದ್ದು ಹೌದು. ಸೊ ಈಗ ಸರ್ ರೇವಣ್ಕರ್ ಸರ್, ಶಾಲೆ ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಮಾತಾಡಿದ್ದೀರಿ. ನಿಮ್ಮ ಏನು ಸಂಘಟನೆ ಸರ್ಕಾರದ ಮೇಲೆ ಅನೇಕ ಬಾರಿ ಒತ್ತಡಗಳನ್ನು ಮಾಡಿತ್ತು, ಶಿಕ್ಷಣ ಸಚಿವರಿಗೆ ಜೊತೆಗೆ ಮಾತಾಡಿತ್ತು. ಏನು ನೀವು ಆ ಒಂದು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ?
ಎಲ್ಲರಿಗೂ ನಮಸ್ಕಾರ. ನಮ್ಮದು ರೂಪ್ಸಾ ಸಂಘಟನೆ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಯಾವ ರೀತಿ ಮಾಡಿದೆ ಅಂತ ಹೇಳಿದರೆ, ಈಗಿನ ನಾಗೇಶ್ವರು ಮಿನಿಸ್ಟ್ರ್ ಬಂದ ತಕ್ಷಣ ಅವರನ್ನು ಸರಿಯಾಗಿ ನಾವು ಏನೇನು ಮಾಡ್ತೇವೆ ಶಾಲೆಯಲ್ಲಿ, ಯಾವ್ಯಾವ ರೂಪರೇಷೆಗಳನ್ನ ಹಾಕ್ಕೊಳ್ತೇವೆ, ನಮ್ಮಿಂದ ನಿಮಗೆ ಫುಲ್ ಸಪೋರ್ಟ್ಸ್ ಇದೆ. ಪ್ರೈವೇಟ್ ಶಾಲೆಯಿಂದ ನೀವು ಹೇಳಿದಂಥ SOP ಪ್ರಕಾರ ನಾವೆಲ್ಲ ಮಾಡ್ತೇವೆ. ನಮಗೊಂದು ಧೈರ್ಯವಾಗಿ ಸ್ಕೂಲನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಅವ್ರು ನಮಗೆ 100% ಭರವಸೆ ಕೊಟ್ಟರು. ಮತ್ತು ಎಷ್ಟು ನಾಗೇಶ್ ಮಿನಿಸ್ಟ್ರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿದರೆ, ನಾವು ಡೈಲಿ ಒಂದು 10-15 ಕಾಲ್ ಮಾಡಿದ್ರು ಫೋನ್ ಎತ್ತಿ ಫೋನ್ ಮಾತಾಡಿ ನಮಗೆ ಧೈರ್ಯ ಕೊಟ್ಟಿದ್ದಾರೆ. ಅವರಿಗೆ ನಾನು ರೂಪ್ಸಾ ಕರ್ನಾಟಕ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆಂತ ಹೇಳಿದರೆ, ಮೊನ್ನೆ ಸಂಡೇ ನಾನು 15 ಕಾಲು ನಾಗೇಶ್ವರಿಗೆ ಮಾಡಿದ್ದಾನೆ. ರಾತ್ರಿ 9 ಗಂಟೆಗೆ ಮಾಡಿದಾಗ ಅವ್ರು ಹೇಳಿದರು, ನೀವು ಸೀದಾ DC ಸಾಹೇಬ್ರ ಹತ್ರ ಹೋಗಿ ನೀವು ಮಾತಾಡಿ. ಅವರು ಒಂದು DC ಸಾಹೇಬ್ರು ಸ್ಟಾರ್ಟ್ ಮಾಡದಿದ್ದರೆ ನಾನು ವಿಧಾನಸೌಧದಿಂದ ನಾನು ಸ್ಟಾರ್ಟ್ ಮಾಡಿಸ್ತೇನೆ. ಯಾಕಂದರೆ ಪೋರ್ಟ್ಫೋಲಿಯೋ ಪ್ರಕಾರ DC ಅವರು ಸ್ಟಾರ್ಟ್ ಮಾಡೋದು ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯ. ಆವಾಗ ನಾನು ಸಡನ್ಲಿ DC ಅವರ ಸಾಹೇಬ್ರ ಹತ್ರ ಫೋನ್ ಮಾಡಿದೆ, ಸರ್ ಹೀಗೆ ಮಿನಿಸ್ಟ್ರು ಹೀಗೆ ಹೇಳಿದ್ದಾರೆ, ಅದಕ್ಕೆ ನೀವು ತಾಬಡ್ತೂಬ್ ಸ್ಟಾರ್ಟ್ ಮಾಡಬೇಕು, ಮಂಗಳವಾರನೇ ಸ್ಟಾರ್ಟ್ ಮಾಡಬೇಕು ಸರ್. ನಾನು ಸೋಮವಾರ ಫೋನ್ ಮಾಡಿದ್ದು, ಮಂಗಳವಾರನೇ ಸ್ಟಾರ್ಟ್ ಆವಾಗ ಹೇಳಿದ್ದು DC ಅವರು, ಸಡನ್ಲಿ ರೇವಣ್ಕರ್ ಅವರು ಮಂಗಳವಾರ ಸಡನ್ಲಿ ಸ್ಟಾರ್ಟ್ ಮಾಡ ಅಂತ ಹೇಳಿದ್ರಿ, ಸಾಧ್ಯವಿಲ್ಲ, ಅದೇನು ಮೀನ್ ಮಾರ್ಕೆಟ್ ಅಲ್ಲ. ಆ ಥರ ಹೇಳಿದಾಗ ನನಗೂ ಶಾಕ್ ಆಯಿತು. ಆವಾಗ ಹೇಳಿದ್ವಿ, ಸರ್ ನಾವು ಇಷ್ಟು ದಿವಸ ಕಾದಿದ್ದೇವೆ, ಇನ್ನೂ ಕಾಯಲಿಕ್ಕೆ ಸಾಧ್ಯವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗ ನಾವು ಬಹಳ ಜಿಗುಪ್ಸೆ ಆಗಿದ್ದೇವೆ. ಇಂಥ ಪರಿಸ್ಥಿತಿ ಇದ್ದಾಗ ನಮಗೀಗ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ನಮ್ಮನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಡೆಗೆ ಜಿಲ್ಲಾಡಳಿತಕ್ಕೆ ನಮ್ಮ ಸ್ಪೆಷಲ್ ರಿಕ್ವೆಸ್ಟ್. ಅದಕ್ಕೋಸ್ಕರ ಆವಾಗ ಜಿಲ್ಲಾಡಳಿತ DC ಅವರು ಒಳ್ಳೆ ನಮಗೆ ಭರವಸೆ ಕೊಟ್ಟು ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು. ಎಮರ್ಜೆನ್ಸಿ ಮೀಟಿಂಗ್ ಪುರಾಣಿಕ್ ಸರ್, ಮೀಟಿಂಗ್ ಅಲ್ಲಿ ಏನಾಯ್ತು? ಮೀಟಿಂಗ್ ಅಲ್ಲಿ ನಿಮಗೆ ಏನು ಚರ್ಚೆ ಆಯ್ತು? ಏನು ಭರವಸೆಗಳು, ಅಥವಾ ನೀವು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ? ಈಗ ಕೋವಿಡ್ ನ ಬಗ್ಗೆ ಒಂದಷ್ಟು ಆತಂಕಗಳು. ಮಂಗಳವಾರ ದಿವಸ ಸಾಯಂಕಾಲ ವಿದ್ಯಾ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲರನ್ನು ಕರೆದು, ಪ್ರಮುಖ ಶಾಲೆಗಳು, ರೂಪ್ಸಾದ ನಮ್ಮನ್ನೆಲ್ಲ ಕರೆದು ವಿಚಾರ ವಿನಿಮಯ ಮಾತಾಡಿದ್ರು. ನಾವಲ್ಲಿ ಸ್ಪಷ್ಟವಾಗಿ ನಾವು ಹೇಳಿತು, ಶಾಲೆಗಳು ಮುಖ್ಯವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಶಾಲೆ ಒಂದು ಹಳ್ಳಿಯ ಶಾಲೆ ಅತ್ಯಂತ ವ್ಯವಸ್ಥಿತವಾಗಿ ನಡೀತದೆ. ಕಟ್ಟಡವಾಗಲಿ, ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಚೆನ್ನಾಗಿದೆ. ಅದು ಸರ್ಕಾರಿ ಶಾಲೆ ಇರಲಿ, ಪ್ರೈವೇಟ್ ಶಾಲೆ ಇರಲಿ, ಅಷ್ಟು ವ್ಯವಸ್ಥೆ ಇದೆ. ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನಾವು ಶಾಲೆಗಳನ್ನು ವ್ಯಾಪಾರೀಕರಣದ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ಸೇವಾ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕೊಡಬೇಕು ಅಂತ ಮಾಡ್ತಾ ಇದ್ದೇವೆ. ನೀವು ಇದನ್ನು ಸಮೀಕರಣ ಮಾಡಬೇಡಿ ಅಂತನ್ನುವಂಥ ರಿಕ್ವೆಸ್ಟನ್ನು ಮಾಡಿತು. ಅನಂತರ ಹೇಳಿತು, ನೀವು ಮೀನಮೇಷ ಎಣಿಸಿದರೆ ಕೆಲವು ಶಾಲೆಗಳು ನಿಮ್ಮ ಅನುಮತಿಯನ್ನು ಕಾಯದೆ ತೆರೀಲಿಕ್ಕೂ ಸಾಕು. ಯಾಕೆ ಅಂತಂದರೆ ಅಷ್ಟು ಪ್ರಮಾಣದ ಒತ್ತಡಗಳು ಪೇರೆಂಟ್ಸ್, ರಕ್ಷಕರಿಗೆ ನಮ್ಮ ಮೇಲೆ ಬೀಳ್ತದೆ. ನೀವು ಎಷ್ಟು ಜನ ಹೆತ್ತವರು ನಿಮಗೆ ಫೋನ್ ಮಾಡ್ತಾರೆ ಅವರಿಗೆ ಗೊತ್ತಿಲ್ಲ. ನಾನೊಬ್ಬ ಶಾಲೆಯ ವ್ಯವಸ್ಥಾಪಕನಾಗಿ ಕನಿಷ್ಠ ಪಕ್ಷ ಒಂದು 200-300 ಜನ, ಸರ್ ಶಾಲೆ ಯಾವತ್ತು, ಮಕ್ಕಳು ಅನಿರೀಕ್ಷಿತವಾಗಿ ನನ್ನನ್ನು ಎಲ್ಲಿಯಾದರೂ ನನಗೆ ಗೊತ್ತುಂಟು, ಪುರಾಣಿಕ್ ಸರ್ ಅಂತ ಗೊತ್ತುಂಟು, ಬಂದು ಸರ್ ವೆನ್ ಇಸ್ ದಿ ಸ್ಕೂಲ್ ಗೋಯಿಂಗ್ ಟು ರಿಓಪನ್, ವೆನ್ ಶುಡ್ ವಿ ಕಮ್. ಆ ರೀತಿ ಒಂದು ಆತಂಕ ಮಕ್ಕಳಲ್ಲಿದೆ, ತಂದೆ ತಾಯಿಗಳಲ್ಲಿದೆ, ಶಿಕ್ಷಕರಲ್ಲಿದೆ. ಆನ್ಲೈನ್ ಶಿಕ್ಷಣದಿಂದ ಆಗತಕ್ಕಂಥ ದುಷ್ಪರಿಣಾಮ ಎಲ್ರಿಗೂ ಗೊತ್ತಿದೆ, DC ಅವರಿಗೂ ಗೊತ್ತಿದೆ, ತಾರನಾಥರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದಕ್ಕೆ ನಾವು ಅವ್ರ ಹತ್ರ ಹೇಳಿದ್ದು, ನೀವು 1 ವಾರ ಮುಂದೆ ದೂಡಲಿಕ್ಕೆ ಆಗಲಿಲ್ಲ ಸರ್, ಇಮಿಡಿಯೇಟ್ ನಮ್ಮ ರೇವಣ್ಕರ್ ನಾಳೆನೇ ಆರಂಭ ಮಾಡಿ ಆರ್ಡ್ರ್ ಮಾಡಬೇಕು, ನಮ್ಮ ಹತ್ರ ಸಿದ್ಧತೆ ಐತೆ. ಅನಂತರ ಸೋಮವಾರ 20ನೇ ತಾರೀಕು ಅಂತ ಹೇಳುವಾಗ ನಮ್ಮ ಒತ್ತಾಯಕ್ಕೆ ಅದು ಬಿಟ್ಟು ಇಲ್ಲ, 17ಕ್ಕೆ 8th, 9th, 10th ಮತ್ತು PUC ಮಾಡಿ, ಮತ್ತು ಸೋಮವಾರದಿಂದ 6, 7 ಮಾಡಿ ಅಂತ ಹೇಳಿದರು. ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಅವರ ಕಡೆಯಿಂದ ಏನು ಎಲ್ಲ ಬಂದಿದೆ. ಒಂದು ಕ್ಲಾಸಿನಲ್ಲಿ 25 ಮಕ್ಕಳಿಗಿಂತ ಹೆಚ್ಚಿಲ್ಲ. ಈಗ ಈ ಚರ್ಚೆಯಲ್ಲಿ ಕೋವಿಡ್ ಆತಂಕ ಮಕ್ಕಳಿಗೆ ಬರುತ್ತೆ ಅಂತ ಈ ಬಗ್ಗೆ ಏನಾದ್ರು? ಹೌದು, ಬಂತು. ಏನು ಅಂತಂದ್ರೆ ಅಂಕಿಅಂಶ ತಕೊಂಡ್ರು ಆರೋಗ್ಯ ಇಲಾಖೆಯಿಂದ. ನಮ್ಮ ಸುದೈವ ಅಂತಂದ್ರೆ ಒಂದು 30 ಮಕ್ಕಳಿಗೆ ಬಂದಿದೆ, ಒಂದೇ ಒಂದು ದುಷ್ಪರಿಣಾಮ ಆಗಲಿಲ್ಲ. ಅದನ್ನು ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ICU ಕಳಿಸ್ಲಿಲ್ಲ. 2 ದಿವಸ 3 ದಿವಸ ಮಾಡಿ ಮನೆಗೆ ಕಳಿಸಿದ್ರು. ಅವರು ಒಂದು ಕ್ಯಾರಿಯರ್ ಆಗಿ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಲಿಲ್ಲ. ಎಲ್ಲ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕೊಟ್ಟ ನಂತರ DC ಅವರಿಗೆ ಧೈರ್ಯ ಬಂತು, ಮಕ್ಕಳಿಂದ ಏನೋ ತೊಂದರೆ ಆಗಿಲ್ಲ. ಇದು ದೊಡ್ಡವರಿಗೆ. ಯಾಕೆ ಅಂತಂದ್ರೆ ಏನಾದ್ರೂ ಆದ್ರೆ
ಹೇಗೆ ಅದನ್ನು ಎದುರಿಸುವಂಥ ಒಂದು ಧೈರ್ಯ ನಾವು ಹೇಳಿದ್ದೇವೆ, ನಾವೇ ಎದುರಿಸ್ತೇವೆ. ಶಿಕ್ಷಕರು ಇಲಾಖೆ ನೀವು ಕಾನೂನನ್ನು ಮತ್ತು ಆರ್ಡರ್ ಮಾತ್ರ ಪಾಸ್ ಮಾಡೋದು, ಎಲ್ಲ ತಲೆಬಿಸಿರುವಂತಹದ್ದು ಶಾಲೆ ವ್ಯವಸ್ಥಾಪಕರಿಗೆ, ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕರಿಗೆ. ನಾವು ಏನೆಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ, ಕಳೆದ ಸರ್ತಿ ಮಾಡಿದ್ದಾವೆ, ಈ ಸರ್ತಿ ಮಾಡಿದೆ ಅನ್ನುವಂಥದ್ದು, ಬಿಸಿ ನೀರು ಕೊಡತಕ್ಕಂಥದ್ದು, ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಧರಿಸುವಂಥದ್ದು, ಅರ್ಧ ದಿವಸ ಮಾತ್ರ ಕ್ಲಾಸ್ ಮಾಡುವಂಥದ್ದು, ಮನೆಯಿಂದಲೇ ಆಹಾರ ತರುವಂಥದ್ದು, ಪ್ರತಿ ಸರ್ತಿ ಒಳಗೆ ಬರುವಾಗ ಅವರ ಟೆಂಪರೇಚರ್ ನೋಡುವಂಥದ್ದು, ಗೊತ್ತಾಯ್ತಲ್ಲ, ಅದೇ ರೀತಿಯಲ್ಲಿ BP ಚೆಕ್ ಮಾಡುವಂಥದ್ದು, ಸ್ಯಾನಿಟೈಸೇಷನ್, ಎಲ್ಲವನ್ನೂ ಕೂಡ ಅತ್ಯಂತ ಪ್ರಾಮಾಣಿಕ ರೀತಿಯಲ್ಲಿ ನಾವು ಮಾಡ್ತೇವೆ. ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಹೇಗೆ, ನಮ್ಮ ಶಾಲೆಗಳಲ್ಲಿ ಮಕ್ಕಳು ದೇವರು ನಮಗೆ ಅವರ ಪೂಜೆಯನ್ನು ನಾವು ಮಾಡ್ತೇವೆ ಎನ್ನುವಂಥ ಆಶ್ವಾಸನೆಯನ್ನು ನಾವು ಕೊಟ್ಟಿದ್ದೇವೆ. ಹೆತ್ತವರಿಗೂ ಕೂಡ ಇದೇ ಧೈರ್ಯ ಹೇಳ್ತೇನೆ, ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಹೆತ್ತವರಾಗಿ, ಶಾಲೆಯ ವ್ಯವಸ್ಥಾಪಕರಿಗೆ, ಶಿಕ್ಷಕರಿಗೆ ಅಷ್ಟೇ ಜವಾಬ್ದಾರಿ ಇದೆ. ಬಂಧುಗಳೇ, ಆ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಆ ಮಕ್ಕಳು ನಮ್ಮ ಮಕ್ಕಳು, ಈ ದೇಶದ ಭಾವಿ ಪ್ರಜೆಗಳು. ಅವರ ಅಭ್ಯುದಯದ ದೃಷ್ಟಿಯಿಂದ ನೀವು ಭಯವನ್ನು ಬಿಟ್ಟು ನಿರ್ಭೀತಿಯಿಂದ ಎಲ್ಲ ಆರೋಗ್ಯದ ವ್ಯವಸ್ಥೆಯನ್ನು ಮಾಡಿ ಶಾಲೆಗೆ ಕಳಿಸಿ. ಏನಾದರೂ ಸ್ವಲ್ಪ ಏರುಪೇರಾದರೂ ಕೂಡ ನಾವು ನೋಡ್ಕೊಳ್ತೇವೆ, ನಿಮ್ಮನ್ನು ಬರೀಲಿಕ್ಕೆ ಹೇಳ್ತೇವೆ. ಇದು ಆಸ್ಪತ್ರೆಗೆ ಹೋಗಿ, ನನ್ನ ಹತ್ರ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಉಂಟು ಸರ್ ತಲಪಾಡಿಯಲ್ಲಿ, 900 ಮಕ್ಕಳಿದ್ದಾರೆ, ಆದಷ್ಟು ಮಕ್ಕಳು ಬರ್ತಾ ಇದ್ದಾರೆ. ಅವರಿಗೆ ಹೇಳಿದ್ದೇವೆ, ನಮ್ಮದೇ ಆಸ್ಪತ್ರೆಯಲ್ಲಿ ಅವರನ್ನು ಕ್ವಾರಂಟೈನ್ ಮಾಡ್ತೇವೆ, ಆಗದಿದ್ದರೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ನಮಗೊಂದು ಏನೋ ಆಗಿದೆ, ಕೂಡಲೇ ಕಳಿಸ್ತೇವೆ, ನಾವು ನಿಮ್ಮನ್ನು ಕಾಯುವುದಿಲ್ಲ ಅನ್ನುವಂಥ ಎಲ್ಲ ಭರವಸೆಯನ್ನು ಹೆತ್ತವರಿಗೆ ಕೊಡ್ತೇವೆ. ಈಗ ಒಂದೇ ಒಂದು ಸಮಸ್ಯೆ ಇರತಕ್ಕಂಥದ್ದು, ಕೇರಳದಿಂದ ಬರುವಂತಹ ಮಕ್ಕಳಿಗೆ ಅವರು ಪರ್ಮಿಷನ್ ಕೊಡಲಿಲ್ಲ. ವಿಪರೀತ ಒತ್ತಡ ನಮ್ಮ ಮೇಲೆ ಬರ್ತಾ ಇದೆ. DC ಅವರು ಹೇಳಿದರು, ಇಲ್ಲಿ ನೀವು ಹಾಸ್ಟೆಲ ಅಥವಾ ಬೇರೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ಉಳ್ಕೊಳ್ಳಿದ್ರೆ ತೊಂದರೆ ಇಲ್ಲ ಅಂತೇಳಿ ಆ ಮಾಹಿತಿಯನ್ನು ಕೂಡ ನಾವು ಹೆತ್ತವರಿಗೆ ಕೊಟ್ಟಿದ್ದೇವೆ. ಮಕ್ಕಳು ನಮ್ಮವರು, ಗಡಿಯಿಂದ ಆ ಭಾಗದಲ್ಲಿದ್ದರೆ ಅದು ಅವರದ್ದು ತಪ್ಪಲ್ಲ, ಆದರೆ ಪರಿಸ್ಥಿತಿ ನಮಗೆ ಕಾಸರಗೋಡು ಬೇರೆ ಅಲ್ಲ, ನಾವು ಒಂದು ಕಾಲದಲ್ಲೆಲ್ಲ ಅವಿಭಜಿತ ಜಿಲ್ಲೆ ಆಗಿತ್ತು. ಇವತ್ತು ಸಾಂಸ್ಕೃತಿಕವಾಗಿ ಒಂದೇ, ನಾವು ಒಂದೇ ಭಾಷೆ, ಮತ್ತೆ ನಮ್ಮ ಬಂಧು ಬಳಗದವರೆಲ್ಲರೂ ಪರಸ್ಪರ ಆಚೆ ಈಚೆ ಇರುವವರು. ಎಸ್, ಇಲ್ಲಿ ಒಂದು ವಿಚಾರ ಇನ್ನೊಂದು ಕೂಡ, ಏನು ಪುರಾಣಿಕ ಅವರು ಹೇಳಿದರು, ನಮ್ಮದೇ ಆಸ್ಪತ್ರೆ ಇದೆ ಅಂತ. ಒಂದು ಅವರ ಕಾಲೇಜ್ ಆಯುರ್ವೇದಿಕ್ ಕಾಲೇಜನ್ನು ಕೂಡ ನಡೆಸ್ತಾ ಇದ್ದಾರೆ. ಯೋಗ ಮತ್ತು ಪ್ರಕೃತಿ ವಿಜ್ಞಾನ ಕಾಲೇಜನ್ನು, ಏನು ವೈದ್ಯಕೀಯ ಕಾಲೇಜನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ವೈದ್ಯಕೀಯ ಕಾಲೇಜುಗಳನ್ನು ನಡೆಸ್ತಾ ಇರುವವರು, ಅಂದರೆ ಆಸ್ಪತ್ರೆಯನ್ನು ಕೂಡ ನಡೆಸ್ತಾ ಇರುವವರು ಇಷ್ಟೊಂದು ಅಧಿಕೃತವಾಗಿ ಧೈರ್ಯವನ್ನು ಕೊಡ್ತಾ ಇರುವಂಥದ್ದು ಖಂಡಿತ ಇದನ್ನು ಪೋಷಕರು ಮನಗಾಣಬೇಕು. ಯಾಕಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಪೋಷಕರು ಕೂಡ ವೈದ್ಯರು ಹೇಳಿದ್ರಾ, ಡಾಕ್ಟ್ರು ಹೇಳಿದ್ರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಈ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸಬೇಕಾಯಿತು. ಒಂದು ವೈದ್ಯಕೀಯ ಕಾಲೇಜನ್ನೇ ನಡೆಸ್ತಾ ಇರುವವರು, ವೈದ್ಯರ ಸಮೂಹದ ಜೊತೆಗೆ ಇರುವವರು ಈ ರೀತಿಯ ಒಂದು ಭರವಸೆ, ಅಭಯವನ್ನು ಕೊಡ್ತಾ ಇದ್ದಾರೆ. ಇದು ಮಂಜುನಾಥ ರೇವಣ್ಕರ್ ಅವರೇ. ಎಸ್, ಈಗ ಸರ್ಕಾರ ಆಯಿತು, ನಿಮ್ಮ ಬೇಡಿಕೆಗೆ ಒಪ್ಪಿಕೊಂಡಿತ್ತು. ಸರ್ಕಾರದ ಗೈಡ್ಲೈನ್ಸ್ಗಳೆಲ್ಲ ಎಸ್ ಅದನ್ನೆಲ್ಲ ಪಾಲಿಸಿಕೊಂಡು ಮಾಡಬೇಕು ಅಂತ. ಈಗ 1ನೇ ತರಗತಿಯ ವಿಚಾರ ಕೂಡ ಒಂದು ಚರ್ಚೆಯಲ್ಲಿ ಉಂಟು, ಯಾವಾಗ ನೀವು ಆರಂಭಿಸ್ತೀರಂತ. ಒಂದು ಮಟ್ಟದಲ್ಲಿ ಮೊನ್ನೆ ಹೇಳಿದ್ದಾರೆ ಅವರು, ದಸರಾ ರಜೆ ಮುಗೀಲಿ ಅಂತ. DC ಸಾಹೇಬರು 6, 7, 8ರಿಂದ ಅಪ್ ಟು PU ತನಕ ಸ್ಟಾರ್ಟ್ ಮಾಡ್ತೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನನ್ನ ಒಂದು ಮನಸ್ಸಿನಲ್ಲಿ ಆಯಿತು, ಮತ್ತೆ 1ರಿಂದ 5 ಮತ್ತೆ ಮೀಟಿಂಗ್ ಮಾಡಬೇಕಾ ಅನ್ನುವಂಥ ಭಾವನೆ ಮೂಡ್ತು. ಆವಾಗ ನಾನು ಓಪನ್ ಕಟ್ಟ ನಿಂತು ಹೇಳಿದೆ, ಸರ್ 1ರಿಂದ 5 ಕರ್ನಾಟಕ ಸರ್ಕಾರ ಯಾವಾಗ ಅಧಿಸೂಚನೆ ಹೊರಡಿಸ್ತದೆ ಅದೇ ದಿವಸ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ನಿಮ್ದು ಏನಾದರೂ ಅನಿಸಿಕೆ ಇದ್ದರೆ ಹೇಳಿ ಸರ್. ಇಲ್ಲ ರೇವಣ್ಕರ್, ನೀವು ನಮ್ಮನ್ನು ಬಿಡುವುದಿಲ್ಲ, ನೀವು ನಮ್ಮನ್ನು ಹಿಡಿದು ಹಾಕ್ತಾ ಇದ್ದೀರಾ, 1ರಿಂದ 5 ದಿವಸ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ. ನಮ್ಮ DC ಸಾಹೇಬ್ರು ಇದ್ದಾರಲ್ಲ, ಒಳ್ಳೆ, ಅವರು ಡಾಕ್ಟ್ರು ಮತ್ತು ಒಳ್ಳೆ ವ್ಯಕ್ತಿ ಮತ್ತು ಎಲ್ಲ ಅನುಭವ ಇದ್ದ. ಆದರೆ ಈ ಟೆಕ್ನಿಕಲ್ ಪ್ರಾಬ್ಲಮಿಂದ ಇಷ್ಟು ಸ್ವಲ್ಪ ಲೇಟ್ ಆಗಲಿಕ್ಕೆ ಕಾರಣ. ಹಾಗೆ ಹೇಳಿದಾಗ ಆವಾಗಲೇ ಅವರು 1ರಿಂದ 5 ದಿವಸದ ನಮಗೆ ಪರ್ಮಿಷನ್ ಕೊಟ್ಟರು. ಈಗಿನ ಗಳಿಗೆಯಲ್ಲಿ ನಮಗೆ ಈಗ ದಸರಾ ಆಗಿದ ಮರುದಿವಸ ಕರ್ನಾಟಕ ಸರ್ಕಾರ ಯಾವಾಗ ಅಧಿಸೂಚನೆ ಹೊರಡಿಸ್ತದೆ ಅವಾಗ ಮತ್ತೆ ನಾವು DC ಹತ್ರ ಮೀಟಿಂಗ್ ಮಾಡಬೇಕು, ಮತ್ತೆ ಸರ್ಕಾರದಿಂದ ಇಲ್ಲಿ ಜಿಲ್ಲಾಡಳಿತ ಪರ್ಮಿಷನ್ ತಗೋಬೇಕಂತಿಲ್ಲ. ನಾವು 1ರಿಂದ 5 ದಿವಸದ ನಾವು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದೊಂದು ಒಳ್ಳೆ ಬೆಳವಣಿಗೆ. ಅದಕ್ಕೋಸ್ಕರ ನಾನು ರೂಪ್ಸಾ ಕರ್ನಾಟಕ ವತಿಯಿಂದ ನಮ್ಮ DC ಸಾಹೇಬರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಸ್, ಇದು ಪುರಾಣಿಕ್ ಸರ್, ಶಿಕ್ಷಕರಾಗಿ ನಿಮ್ಮ ಹತ್ರ ಕೇಳುವಂಥದ್ದು. ಈಗ ಸುಮಾರು 1.5 ವರ್ಷ ಕಾಲ ಮಕ್ಕಳು ಮನೆಯಲ್ಲಿ ಕುಳಿತುಕೊಂಡ್ರು. ಬೌದ್ಧಿಕವಾಗಿ ಎಲ್ಲ
ವಲಯ ಆಯಾಮಗಳಲ್ಲಿ ನೋಡಿದಾಗ ಕೂಡ ಬೌದ್ಧಿಕವಾಗಿ ಅವರ ಶಕ್ತಿ ಅಥವಾ ಅವರ IQ ಚಟುವಟಿಕೆ ಲವಲವಿಕೆ ಎಲ್ಲ ತುಂಬ ಕಡಿಮೆ ಆಗಿದೆ. ಎಷ್ಟೋ ಮಂದಿ ಪೇರೆಂಟ್ಸ್ ನಾವು V4 ವಾಹಿನಿಯ ಮೂಲಕ ಇದೇ ಪ್ಯಾನಲಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದವರಿದ್ದಾರೆ. ಮಗಳು ಕಳೆದ ವರ್ಷಕ್ಕಿಂತ ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿದ್ದಂಥ ಲವಲವಿಕೆ ಮತ್ತು ಆ ಒಂದು ಬುದ್ಧಿಶಕ್ತಿ ಈಗೇನು ಕಾಣಿಸ್ತಾ ಇಲ್ಲ. ಪಾಠ ಉಂಟು, ಆನ್ಲೈನಲ್ಲಿ ಪಾಠ ಮಾಡ್ತಾರೆ ಅಂತ ನಾನು ಶಿಕ್ಷಕರಾಗಿ ನಿಮ್ಮ ಹತ್ರ ಕೇಳೋದು, ಪೋಷಕರಾಗಿ ನಿಮ್ಮ ಹತ್ರ ಕೇಳೋದು, ಆ ಕಳೆದು ಹೋದ ಆ ಅವಧಿ ಉಂಟಲ್ಲ ಅದನ್ನು ಮತ್ತೆ ಪ್ಯಾಚ್ ಮೇಕಪ್ ಮಾಡಲಿಕ್ಕೆ ಸ್ವಲ್ಪ ಏನಾದರೂ ಸಾಧ್ಯತೆಗಳು ಯಾವ ರೀತಿ ಇರಬಹುದು ಏನಂತ ಒಬ್ಬ ಶಿಕ್ಷಕರಾಗಿ, ಶಿಕ್ಷಣ ತಜ್ಞರಾಗಿ ನೀವು ಏನು ಹೇಳ್ತೀರಿ ಅಂತ? ನಿಮ್ಮ ಅನಿಸಿಕೆಗಳು 100% ಸತ್ಯ. ಒಬ್ಬ ಶಿಕ್ಷಕನಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ವ್ಯವಸಾಯ, ನಾನೊಬ್ಬ ತಜ್ಞ ಅಂತ ಉಪಯೋಗ ಮಾಡೋದಿಲ್ಲ. ನನಗೆ ಒಂದು ಅವಕಾಶ ಸಿಕ್ಕಿದೆ ಮಕ್ಕಳ ಒಂದು ಯೋಗಕ್ಷೇಮ ಮಾಡಲಿಕ್ಕೆ. ನನ್ನ ಇದರ ಪ್ರಕಾರ ಈ 1.5 ವರ್ಷ ನಮ್ಮ ಈ ಮಕ್ಕಳ ಜೀವನದಲ್ಲಿ ಒಂದು ದುರಂತ. ಯಾಕೆ ಅಂತಂದರೆ ಆ ಅತ್ಯಂತ ಅಮೂಲ್ಯವಾದಂತಹ ಸಮಯ ಅವರ ಜೀವನದಲ್ಲಿ ನಷ್ಟ ಆಗಿ ಹೋಗಿದೆ. ಯಾಕೆ ಅಂತಂದರೆ ನಮ್ಮ ಹೆತ್ತವರಲ್ಲಿ ಕೆಲವರಲ್ಲಿದ್ದಂಥ ತಪ್ಪು ಅಭಿಪ್ರಾಯ ಅಂತಂದರೆ ಕೇವಲ ಮಾಹಿತಿ ಸಂಗ್ರಹಣೆ ಮಾಡೋದು, ಟೆಕ್ಸ್ಟ್ ಪುಸ್ತಕಗಳಿದ್ದಂತಹ ಇಂಗ್ಲೀಷು, ಸಂಸ್ಕೃತ, ವಿಜ್ಞಾನ, ಲೆಕ್ಕ ಕಲಿಯೋದು ಮಾತ್ರ ಶಿಕ್ಷಣ ಅಲ್ಲ. ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಅನ್ನುವಂಥದ್ದು ಶಿಕ್ಷಣ. ಮಗು ಹೇಗೆ ಬದುಕಬೇಕು, ಹೇಗೆ ಸ್ಪಂದನೆ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು, ಇದು ಎಲ್ಲ ಒಂದು ಮಾಧ್ಯಮದ ಮೂಲಕ ಇದು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಮಗು ಏನು ಮಾಡ್ತದೆ ಅಂದರೆ ಶಾಲೆಯಲ್ಲಿ ತುಂಟತನ ಮಾಡ್ತದೆ, ಶಿಕ್ಷಕರ ಜೊತೆ ನಡೆಸ್ಕೊಳ್ತದೆ, ಎಲ್ಲ ಆಟ ಆಡ್ತದೆ, ಹಾಡ್ತದೆ, ಕುಣಿತದೆ. ಇದು ಬಾಲ್ಯದಲ್ಲಿ ಅತ್ಯಂತ ಅಗತ್ಯವಾದಂಥ ಒಂದು ಪ್ರಕ್ರಿಯೆ. ಅದರಿಂದಾಗಿ ಮಕ್ಕಳು ಬಹಳ ಸೋತಿದ್ದಾರೆ. ಯಾಕೆ ಸೋತಿದ್ದಾರೆ ಅಂತಂದರೆ ಮನೆಯ 4 ಗೋಡೆಯ ಒಳಗೆ ಕೂತ್ಕೊಂಡು ನೀನು ಅದು ಮಾಡಬೇಡ, ಇದು ಮಾಡಬೇಡ, ಕ್ರಿಕೆಟ್ ಆಡಬೇಡ, TV ಹೊಡಿಬೇಡ ಅಂತ ಹೇಳೋದು, ಹೊರಗೆ ಹೋಗಿ ಮಕ್ಕಳ ಜೊತೆ ಬೆರೀಲಿಕ್ಕಿಲ್ಲ, ಅಂಗಳ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ ನಿನಗೆ, ಈ ಥರದ ಒಂದು ಒತ್ತಡವನ್ನು ತಂದೆ ತಾಯಿಗಳು ಹಾಕಿದ ಪರಿಣಾಮವಾಗಿ 40% ಮಕ್ಕಳಲ್ಲಿ ಸಮಸ್ಯೆ ಬಂದಿದೆ. ಸಮಸ್ಯೆ ಬಂದದ್ದು ತುಂಬ ರಿಪೋರ್ಟ್ ನನ್ನ ಹತ್ರ ಇದೆ. ನಮ್ಮ ಶಿಕ್ಷಕರು ಮತ್ತು ಇವರು ಈಗ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ಈ ಮಾಧ್ಯಮವನ್ನು ಬೇರೆ ಇದನ್ನು ಸೃಷ್ಟಿ ಮಾಡಿ, ಇನ್ಸ್ಟಾಗ್ರಾಮ ಇನ್ನೊಂದು ಮಾಡಿ ಮಕ್ಕಳು ತಪ್ಪು ದಾರಿಗೆ ಹೋಗಿದ್ದಾರೆ. ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ, ಬ್ಯಾಂಕಿಗೆ ಹೋಗ್ತಾರೆ, ವ್ಯವಹಾರಕ್ಕೆ ಹೋಗ್ತಾರೆ, ತಂದೆ ಮನೆಯಲ್ಲಿ ಅವರಿಗೆ ಖಾಲಿ ಒಂದು ಮೊಬೈಲ್ ಅಥವಾ ಇದನ್ನು ಕೊಟ್ಟಿದ್ದಾರೆ. ಅದು ಎಲ್ಲಾದರೂ 10-15% ಒಳ್ಳೆಯ ಇದಾಗಿದೆ, ಉಳಿದದ್ದೆಲ್ಲ ದುರ್ವ್ಯಯ ಹಾಳಾಗಿದೆ. ಅದಕ್ಕೋಸ್ಕರ ಇನ್ನೂ ಕಾಯದೆ ನಾನು ಹೇಳ್ತೇನೆ, ಈ ಕೊರೋನಾ ರೋಗದ ಮೇಲೆ ಕೆಳಗೆ ಅದು ನಮ್ಮ ಕೈಯಲ್ಲಿಲ್ಲ, ಹೇಗೆ ಬರ್ತದೆ ಅನ್ನತಕ್ಕಂಥ ಅದು ಸ್ಪೆಕ್ಯುಲೇಷನ್ ಮಾತ್ರ. ಏನು ಬಂದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಇಟ್ಟುಕೊಂಡು ಶಾಲೆಯಿಂದ ಮಕ್ಕಳನ್ನು ದೂರ ಮಾಡಬೇಡಿ. ಕೇವಲ ಈ ಭಯದಿಂದ ಮಕ್ಕಳಿಗೆ ಬರ್ತದೆ. ನಾವು ಮಕ್ಕಳು ಎಂತ ಸರ್, ಮೊದಲನೇ ಅಲೆ ಬಂದಾಗ ಒಂದು ಹೆತ್ತವರ ಒಂದು ಪ್ರತಿಕ್ರಿಯೆ ಮಾಧ್ಯಮಗಳ ಮೂಲಕ ನೀವು ಓಪನ್ ಮಾಡಿದ್ರೆ ನಾವು ಮಕ್ಕಳನ್ನು ಕಳಿಸ್ಕೊಡುದಿಲ್ಲ ಬಂದಿದ್ರೆ ನಿಮ್ಗೆ ಗೊತ್ತಿದೆ, ಏನೆಲ್ಲ ಅತಿಯಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆಗಲಿ, ಅದು ಅನುಭವದ ಕೊರತೆ ಇದರಿಂದ. ಆದರೆ ಅದೆಲ್ಲ ನಿವಾರಣೆಯಾಗಿ ನಾನು ಹೇಳ್ತೇನೆ, ದಯವಿಟ್ಟು ಮಕ್ಕಳನ್ನು ಫ್ರೀಯಾಗಿ ಶಾಲೆಗೆ ಬರಲಿಕ್ಕೆ ಬಿಡಿ. ರಿಸ್ಟ್ರಿಕ್ಷನ್ ಸಾಕು. ಶಾಲೆಯಲ್ಲಿ ಶಿಕ್ಷಕರು ಕೂಡ ಬೋರ್ ಆಗಿದೆ. ನಾನು ಹೇಳ್ತೇನೆ ಸರ್, ಮಕ್ಕಳಿಲ್ಲದ ಶಾಲೆ ಸ್ಮಶಾನ. ಮಕ್ಕಳು ಬಂದಲ್ಲಿ ಕುಣಿತಾ ಇದ್ರೆ, ಆಡ್ತಾ ಇದ್ರೆ, ಬೊಬ್ಬೆ ಹಾಕ್ತಾ ಇದ್ರೆ, ಹೊಡ್ಕೊಂಡಿದ್ರೆ ಶಾಲೆ ಖಾಲಿ ಇದಾದರೆ ಒಂದು ಬೀಡಿ ಗೋಡೌನ್. ಇದನ್ನು ಹೊರತು ಅಲ್ಲ. ನಾವು ಹೇಳ್ತಾ ಇರೋದಷ್ಟೇ, ನನಗೆ ಶಾಲೆಯ ವಟಾರಕ್ಕೆ ಪ್ರವೇಶ ಮಾಡುವಾಗ ನನಗೆ ಹಿಂಜರಿಕೆ. ನಾನೊಬ್ಬ ಶಿಕ್ಷಕ, ನಾನೊಬ್ಬ ಹಿರಿಯ ಅಜ್ಜ. ಆ ಮಕ್ಕಳು ಆಟ ಆಡೋದು ನೋಡಿ, ಅವರು ಕುಣಿಯೋದು ನೋಡಿ, ಅವರ ಸಂತೋಷ ನೋಡಿ ನನಗೆ ಕೊರೋನಾ ಬಂತು. ಹೊರಗೆ ಬಂದಿದ್ದೇನೆ. ಅದಕ್ಕೆ ಮುಖ್ಯ ಕಾರಣ ಮಕ್ಕಳನ್ನು ನೀವು ಗೂಡಿನಲ್ಲಿ ಹಾಕಿದ್ದು. ನಾನು ಎಲ್ಲಿಯಾದರೂ ಫ್ರೀಯಾಗಿ ಬಿಟ್ಟಿದ್ದರೆ, ಮಕ್ಕಳ ಜೊತೆ ಬೆರೀತಾ ಇದ್ರೆ ಅದು ನನಗೆ ಬರ್ತಾ ಇರಲಿಲ್ಲ. ಮಾನಸಿಕವಾಗಿ ನಮ್ಮ ಮೇಲೆ ಅದು ಪರಿಣಾಮ ಆಗಿದೆ, ಶಿಕ್ಷಕರ ಮೇಲೆ ಪರಿಣಾಮ ಆಗಿದೆ. ಇದು ಮಾತ್ರ ಸತ್ಯ. ಮತ್ತೊಮ್ಮೆ ನಾನು ರಕ್ಷಕರಲ್ಲಿ ಹೇಳ್ತೇನೆ, ನಿರ್ಭೀತಿಯಿಂದ ಶಾಲೆಗೆ ಕಳಿಸಿ
ಆದರೆ ಮಾನಿಟೈಸ್ ಮಾಡಿ. ಮಕ್ಕಳ ಶೀತ ಬಂದರೆ, ಕೆಮ್ಮು ಬಂದರೆ ಏನು ತಗೊಳ್ಬೇಕು, ಅದೇ ಕೆಮ್ಮು ಬಂದ ಕೂಡಲೇ ಅದು ಕೊರೋನಾ ಅಂತ ಖಂಡಿತವಾಗಿಯೂ ಅಲ್ಲ. ಯಾಕೆಂದ್ರೆ ಈ ಪರಿಸ್ಥಿತಿಗೆ ಹವಾಮಾನಕ್ಕೆ ಸರಿಯಾಗಿ ವ್ಯತ್ಯಾಸಗಳಾಗ್ತವೆ, ಅದು ಸಾಮಾನ್ಯ. ಈಗ ಕ್ಯಾನ್ಸರ್ನ ಬಗ್ಗೆ ಮಾತಾಡೋದಿಲ್ಲ, ಚಿಕನ್ಗೂ ಮಾತಾಡೋದಿಲ್ಲ, ಮಲೇರಿಯಾದ ಬಗ್ಗೆ ಮಾತಾಡೋದಿಲ್ಲ, ಟೈಫಾಯ್ಡ್ನ ಬಗ್ಗೆ, ಕೊರೋನಾ ಮಾತ್ರ ಹೋಗೋಣ, ಏಡಿನ ಬಗ್ಗೆ ಮಾತಾಡೋದಿಲ್ಲ. ಆದ್ರಿಂದ ನಾನು ಹೇಳುವಂತಹದ್ದು, ಕೊರೋನಾ ಈಗಿನ ಮಟ್ಟಿಗೆ ಈ ರೀತಿ ವ್ಯಾಕ್ಸಿನೇಷನ್ ಆದ ನಂತರ ಈಗ ಸಂಖ್ಯೆ ಇಷ್ಟು ಕಡಿಮೆ ಆಗಿದೆ, ಅದು ಒಂದು ಖಾಲಿ ಶೀತದ ಹಾಗೆ, ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮಗೆ ಸರ್ಕಾರ ಇದು ಕೊಟ್ಟಿದೆ, ಜಾಗೃತಾ ಕ್ರಮ ಕೊಟ್ಟಿದೆ, ವ್ಯಾಕ್ಸಿನೇಷನ್ ಕೊಟ್ಟಿದೆ, ಇನ್ನು ಮಕ್ಕಳಿಗೂ ವ್ಯಾಕ್ಸಿನೇಷನ್ ಬರ್ಬೋದು. ಆ ದೃಷ್ಟಿಯಿಂದ ಯಾವುದೇ ರೀತಿಯ ಭಯಭೀತಿಗೆ ಇದಾಗಿದೆ. ಮತ್ತು ಇದರಲ್ಲಿ ಒಂದು ನಾನು ಸೇರ್ತೇನೆ, ಕೆಲವು ಹೆತ್ತವರಿಗೆ ಒಂದು ಇದಿತ್ತು, ನಾವು ಆನ್ಲೈನ್ನಲ್ಲಿ ಮಾಡಿದರೆ ಫೀಸ್ ಕೊಡಬೇಕಾಗಿಲ್ಲ ಅಂತ ಅನ್ನುವಂಥ ಒಂದು ಭಾವನೆ ಇದ್ದರೆ ಅದರಿಂದ ನೀವು ತುಂಬ ಕಳ್ಕೊಳ್ತೀರಿ. ಈಗ ಆ ವಿಚಾರಕ್ಕೆ ಬರುವಂಥದ್ದು ಎಸ್, ಈಗ ಶಾಲೆಯ ಶುಲ್ಕಗಳ ವಿಚಾರಕ್ಕೆ ಬರುವಾಗ ಸರ್ಕಾರದ್ದು ಕೂಡ ಕಳೆದ ಬಾರಿ ಸ್ವಲ್ಪ ರಿಯಾಯಿತಿ ಕೊಡಬೇಕು ಅಂತ ನಿಮ್ಮ ಮುಂದೆ ಕೇಳಿತ್ತು. ಒಂದು ಇಡೀ ಲೋಕಕ್ಕೆ ಕಷ್ಟ ಬಂದದ್ದು, ಉದ್ಯೋಗ ನಷ್ಟ ಆಗಿರುವಂಥದ್ದು, ವ್ಯಾಪಾರ ನಷ್ಟ ಆಗಿರುವಂಥದ್ದು, ಇಂಥ ಸಂದರ್ಭದಲ್ಲಿ ಸ್ವಲ್ಪ ರಿಯಾಯಿತಿಗಳನ್ನು ಕೊಡಿ ಅಂತ. ಎಸ್, ನೀವು ರುಪ್ಸಾ ವತಿಯಿಂದ ಏನು ಹೇಳಲಿಕ್ಕೆ ಬಯಸ್ತೀರಿ? ರಕ್ಷಕರಿಗೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಶಾಲೆ ನಡೆಸಬೇಕಾದರೆ ನಮಗೆ ಫೀಸ್ ಇಲ್ಲದೆ, ಶಾಲೆ ನಡೆಸಬೇಕಾದರೆ ಫೀಸ್ ಇಲ್ಲದೆ ಶಾಲೆ ನಡೆಸಲಿಕ್ಕೆ ಸಾಧ್ಯವಿಲ್ಲ. ನಾವು ಎಲ್ಲ ರೀತಿಯಿಂದ ಯಾರಿಗೆ ಅಗತ್ಯವಿದೆ, ಯಾರಿಗೆ ಕಷ್ಟ ಇದೆ, ಯಾರಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಯಾರಿಗೆ ಕೊರೋನಾ ಬಂದಿದೆ, ಯಾರಿಗೆ ಕೊರೋನಾದಿಂದ ತಂದೆ ತಾಯಿಂದ ತೀರು ಹೋಗಿದ್ದಾರೆ, ಮಕ್ಕಳಿಗೆ ತೊಂದರೆ ಆಗಿದೆ, ಅಂಥವ್ರು ನಮ್ಮ ಡೈರೆಕ್ಟ್ ಮ್ಯಾನೇಜ್ಮೆಂಟಿಗೆ ಎಂಟ್ರಿ ಮಾಡಿದ್ರೆ ನಾವು ಫ್ರೀ ಎಜುಕೇಶನ್ ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಕೊಡ್ತಾ ಇದ್ದೇವೆ, ಇನ್ನು ಮುಂದೆ ಕೊಡ್ತೇವೆ. ಆದರೆ ಇಲ್ಲಿ ಏನಾಗಿದೆ, ಸರ್ಕಾರ ಒಂದು 30% ಬಿಡಿ ಅಂತ ಹೇಳಿದ ತಕ್ಷಣ ಏನಾಗಿದೆ ಅಂತ ಹೇಳಿದ್ರೆ, ಇದ್ದವರು ಕಟ್ಟುವುದಿಲ್ಲ, ಇಲ್ದಿದ್ದವರು ಕಟ್ಟುವುದಿಲ್ಲ. ಅಟ್ಲೀಸ್ಟ್ ಪಾಪದವರಾದರೂ ಏನಾದರೂ ಮಾಡಿ ಕಟ್ತಾರೆ, ಇದ್ದವರು ಕಟ್ಟುವುದಿಲ್ಲ. ಈಗ ನಮ್ಮ ಶಾಲೆಯಲ್ಲಿ 80% ಫೀಸ್ ಬರ್ಲಿಕ್ಕೆ ಉಂಟು, 2 ವರ್ಷದ್ದು 80%. ಅದು ಏನಾಗಿದೆ ಅಂತ ಹೇಳಿದ್ರೆ, ಯಾಕೆ ಕಟ್ಟಬೇಕು? ಸರ್ಕಾರ ಹೇಳಿದೆ. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, 1 ವರ್ಷ ನಮ್ಮ ಶಾಲೆಯಲ್ಲಿ ಬರುದು, ಅಡ್ಮಿಷನ್ ಮಾಡೋದು, ಸೆಕೆಂಡ್ ಇಯರ್ ಗವರ್ಮೆಂಟ್ ಶಾಲೆಗೆ ಹೋಗೋದು, ಅಲ್ಲಿ ಫ್ರೀ ಎಜುಕೇಶನ್ ಸಿಗ್ತಂತೇಳಿ, ಇಲ್ಲಿದು ನಮಗೆ ಫೀಸ್ 3 ನಾಮನೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಾಗಿ ಶಾಲೆ ನಡೆಸಬೇಕು? ಶಿಕ್ಷಕರಿಗೆ ಹೇಗೆ ಸಂಬಳ ಕೊಡಬೇಕು? ಯಾಕಂದ್ರೆ ಶಿಕ್ಷಕರು ಇದ್ರೆ ಮಾತ್ರ ಶಾಲೆ. ಗುರುವಿನ ಗುಲಾಮನಾಗೋ ತನಕ ದೊರೆಯ ದಂಡ ಮುಕ್ತಿ ಅಂತ ಹೇಳಿ ಒಂದು ಗಾದೆ ಇದೆ. ಗುರುಭ್ಯೋ ನಮಃ. ನಾವು ಯಾವುದೇ ಒಂದು ಕೆಲಸ ಮಾಡಿ ಗುರುವಿನ ಯಾವುದೇ ಇದಕ್ಕೆ ರಾಷ್ಟ್ರಪತಿ ಆಗಲಿ, ಪ್ರಧಾನಮಂತ್ರಿಯವರಾಗಲಿ, ಫಸ್ಟಿಗೆ ಗುರುವಿಗೆ ನಮಸ್ಕಾರ ಮಾಡ್ತಾ ಹೊರತು ಗುರು ರಾಷ್ಟ್ರಪತಿಗಾಗಲಿ ಪ್ರಧಾನಮಂತ್ರಿಗೆ ನಮಸ್ಕಾರ ಮಾಡೋದಿಲ್ಲ. ಇಂಥ ಸ್ಥಾನದಲ್ಲಿದ್ದಾಗ ಗುರುವಿನ ರಕ್ಷಣೆ ಸುಧಾ ನಮ್ಗೆ ಭಾರಿ ಇಂಪಾರ್ಟೆಂಟ್. ನಾವು ಮ್ಯಾನೇಜ್ಮೆಂಟ್ ಅದಕ್ಕೆ ರೂಪ್ಸಾ ಕರ್ನಾಟಕ ಅಂತ ಹೇಳ್ತೇನೆ, ನಿಮ್ಗೆ ಯಾರಾದರೂ ಕಷ್ಟ ಇದ್ರೆ ಯಾವುದೇ ಶಾಲೆಯಲ್ಲಿ ನಿಮಗೆ ವೈಯಕ್ತಿಕ ಸಮಸ್ಯೆ ಪೋಷಕರಿದ್ದರೆ ನಮ್ಮನ್ನು ಸಂಪರ್ಕಿಸಿ, ನಾನು ಅದರಿಂದ ಯಾವುದೇ ಶಾಲೆಗಿದ್ರು ನಾನು ಅದರ ಪ್ರಾಬ್ಲಮ್ ಅನ್ನು ಕ್ಲಿಯರ್ ಮಾಡಿಸಿಕೊಡ್ತಾ ಇದ್ದೇನೆ. ಈಗ ನಮ್ಮ ಅನುಮೋದಿಸ್ತೀರಿ? ನಾನು ಅನುಮೋದಿಸ್ತೇನೆ. ಯಾಕೆ ಅಂತಂದ್ರೆ ಇದನ್ನು ಸರಾಸಗಾಟವಾಗಿ ಎಲ್ರಿಗೂ ಅನ್ವಯಿಸಬೇಡಿ. ನಾವು ಕಳೆದ ವರ್ಷನೇ 10%, 15%, 20% ಕಡಿಮೆ ಮಾಡಿದ್ದೇವೆ. ಸರ್ಕಾರ ಹೇಳುವುದಕ್ಕಿಂತ ಮೊದಲು ಮಾಡಿದ್ದೇವೆ, ನಮ್ಗೆ ಗೊತ್ತಿದೆ. ಮತ್ತೆ ಇದರ ದುಷ್ಪರಿಣಾಮ ಆಗುವಂತಹ ನಾವೊಂದು ಸಮಾಜದಲ್ಲಿ ಬದುಕುವವರು, ನಮ್ಗೆ ಗೊತ್ತಿದೆ ಏನು ಕಷ್ಟ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ನೀವೇನಾದರೂ ಮಾಡಿ ನಾವು ಫೀಸ್ ಕೊಡುವುದಿಲ್ಲ ಅಂತ ಹೇಳುವಂಥದ್ದು ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತೇಳಿ ನೀವೆಲ್ಲ ಹೆತ್ತವರಾಗಲಿ ಸಮಾಜವಾಗಿ ಹೇಳಬೇಕು. ಈಗ ಹೇಳಿದರು ರೇವಣ್ಕರ್, ಶಿಕ್ಷಕರು ಕೂಡ ಈಗ ಹಾಗಿದ್ರೆ ಶಿಕ್ಷಕರಿಗೆ ಸಂಬಳ ಇದ್ದರೆ ಮನೆ ಬಾರಿಗೆ ಹೇಗೆ ಕಟ್ಟೋದವರು? ಅವ್ರ ಮಕ್ಕಳಿಗೆ ಅನ್ನ ಅಕ್ಕಿಯಲ್ಲಿ ಅವರು ಭಿಕ್ಷೆ ಬೇಡಬೇಕಾ? ತರಕಾರಿ ಮಾರಬೇಕಾ? ಏನು ಮಾಡಬೇಕು ಹೇಳಿ? ಆದ್ದರಿಂದ ನಮಗೆ ಲಾಭ ಬೇಡ. ಶಿಕ್ಷಕರು ಮಾತ್ರ ಅಲ್ಲ, ಶಿಕ್ಷಕೇತರ ಸಿಬ್ಬಂದಿಗಳಿದೆ. ಕೇವಲ ಒಂದು ಕ್ಲಾಸ್ ಅಂದರೆ ಆನ್ಲೈನ್ನಲ್ಲಿ ಖರ್ಚಿದೆ ನಮಗೆ ಮಾಡಬೇಕು. ಇಷ್ಟೆಲ್ಲ ಇರುವಾಗ ನೀವು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಹೌದು, ಈಗ ಕಷ್ಟ ಇದೆ ಅಂತೇಳಿ KB ಕಟ್ಟೋದಿಲ್ಲ ಸರ್, ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ, ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಲಿಕ್ಕೆ ವಿನಾಯಿತಿ ಮಾಡಿದ್ದಾರೆ. ನಾನು ಸರ್ಕಾರದ ಹತ್ರ ಕೇಳ್ತೇನೆ, ಏನಾದರೂ ನೀವು ರಿಯಾಯಿತಿ ತೋರಿಸಿದ್ದೀರ ಅದು ಬೇಕು. ಹಾಗಿದ್ರೆ ಶಾಲೆಗೆ ಶುಲ್ಕ ಕಟ್ಟುವಾಗ ನೀವು ಕೇಳಬೇಡಿ, ಒತ್ತಾಯ ಮಾಡೋದಿಲ್ಲ. 3 ಕಂತಿನಲ್ಲಿ ಕೊಡಲಿ, 4 ಕಂತಿನಲ್ಲಿ ಕೊಡಿ, ಇಲ್ಲ ನಾವು ಯಾವುದನ್ನು ಕಟ್ ಮಾಡೋದಿಲ್ಲ. ಆದರೆ ಕೊಡುವುದಿಲ್ಲ ಅಂತ ಹೇಳಬೇಡಿ, ಅದರಿಂದ ಇನ್ನೊಂದು ಸಮಸ್ಯೆ ಉದ್ಭವ ಆಗ್ತದೆ. ಆ ದೃಷ್ಟಿಯಿಂದ ಅಲ್ಲಿ ಒಂದು ಸ್ಪರ್ಧೆ
ಅದು ಏನದು ಎಂಥ ಸ್ಪರ್ಧೆ ಅಂತಂದರೆ ನಾನು ಹೇಳ್ತೇನೆ, ಅದು ಅನ್ಹೆಲ್ದಿ ಕಾಂಪಿಟೇಷನ್ ಎಲ್ಲ ಸಮಾಜದಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಬದುಕಬೇಕು, ಶಿಕ್ಷಕರು ಬದುಕಬೇಕು, ಶಿಕ್ಷಕೇತರ ಸಿಬ್ಬಂದಿಗಳು ಬದುಕಬೇಕು, ವಿದ್ಯಾ ಸಂಸ್ಥೆ ವ್ಯವಸ್ಥೆ ಬದುಕಬೇಕು. ಅದಕ್ಕೋಸ್ಕರ ತಂದೆ ತಾಯಿಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತ್ಯಾಗ ಮಾಡಬೇಕು ಅಂತ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಯಾರಿಗೆ ಕಷ್ಟ ಇದೆ, ನಾನು ಹೇಳ್ತೇನೆ 30% ಜನರಿಗೆ ನನ್ಗೆ ಗೊತ್ತಿಲ್ಲ ಸರ್, ನಮ್ಮ ಒಂದು ಮಗುವಿನ ತಂದೆ ತಾಯಿ ಇಬ್ಬರು ಕೂಡ ಬೆಂಗಳೂರಿನಲ್ಲಿ ತೀರಿ ಹೋದರು ಕೊರೋನಾದಲ್ಲಿ ಹಾಸ್ಟೆಲ್. ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೇನೆ. ಒಂದು ಪೈಸೆ ಕಟ್ಟೋದು ಬೇಡ. ಎಷ್ಟು ಮಕ್ಕಳಿಗೆ ಫೀಸ್ ರಿಯಾಯಿತಿ ಪೂರ್ತಿ ಬಿಟ್ಟು ಮಕ್ಕಳು ನಾವು ಸೇರಿಸ್ತೇವೆ. ಯಾಕೆ ಅಂತಂದರೆ ನಮ್ಮದು ವ್ಯಾಪಾರೀಕರಣ ಅಲ್ಲ, ಇದು ಒಂದು ಉದ್ಯಮ ಅಂತಂದರೆ ಸಂಪತ್ತಿಗೋಸ್ಕರ ಅಲ್ಲ, ಇದು ವಿದ್ಯಾಕ್ಷೇತ್ರದಲ್ಲಿ ನಾವು ಮಾಡುವಂಥ ಸೇವೆ. ಅಂತಹ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಬೇಕು. ಎಸ್ 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 ಸರ್. ಎಸ್ ವೀಕ್ಷಕರೇ, ಈ ನಡುವೆ ನಾನು ಇನ್ನೊಂದು 2 ನಿಮಿಷ ನಾವು ತೆಗೊಳ್ತೇವೆ. ಶಾಲೆಗಳನ್ನು ಆರಂಭಿಸಬೇಕು ಅನ್ನುವ ವಿಚಾರವನ್ನು ನಾವು ಇವತ್ತಿನ ಮಾತುಕತೆಯ ಮುಖ್ಯ ಆಶಯ. ನಾನು ಹೇಳಿದೆ, V4 ವಾಹಿನಿ ನಿರಂತರವಾಗಿ ಕಳೆದ 4 ತಿಂಗಳಿಂದ ನಿರಂತರವಾಗಿ ಶಾಲೆಗಳು ಆರಂಭ ಆಗಬೇಕಂತ ನಾವೊಂದು ಜನಾಭಿಪ್ರಾಯ ರೂಪಿಸಿದೆವು. ಅನೇಕ ಮಂದಿ ಮಾತಾಡಿದರು. ನಾನು ಒಮ್ಮೆ ಇದನ್ನು ಜಸ್ಟ್ ಒಮ್ಮೆ ಗ್ಲ್ಯಾನ್ಸ್ ಮಾಡಲಿಕ್ಕೆ, ನಿಮಗೆ ನೋಡಲಿಕ್ಕೆ ಇದನ್ನೊಮ್ಮೆ ತೋರಿಸಿ ಒಂದು 2 to 3 minutes ನಾವು ಇದುವರೆಗೆ ಮಾತನಾಡಿದವರು ಪೋಷಕರು ಇದ್ದಾರೆ, ಶಿಕ್ಷಕರು ಇದ್ದಾರೆ. ಎಸ್, ನನ್ನ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಕಾಯ್ತಾ ಇದ್ದಾರೆ, ಕಾತರದಿಂದ ಇದ್ದಾರೆ ಅಂತ. ಜೊತೆಗೆ ಏನು ಮಕ್ಕಳಿಗೆ ಆನ್ಲೈನ್ ತರಗತಿಗಿಂತ ಏನು ರೆಗ್ಯುಲರ್ ಸ್ಕೂಲ್ಗಳೇ ಆಗಬೇಕು ಅಂತ. ಮಕ್ಕಳು ಶಾಲೆಗೆ ಹೋದರೆ ಅಲ್ಲಿ ಭಾಗವಹಿಸಲಿಕ್ಕೆ ಜಾಸ್ತಿ ಅವಕಾಶ ಇರ್ತದೆ. ಭಾಷೆ ಮತ್ತು ಗಣಿತದ ಬಗ್ಗೆ ಮಕ್ಕಳಿಗೆ ಒಂದು ಎಕ್ಸ್ಪೀರಿಯನ್ಸ್ ತಪ್ಪಿ ಹೋಗ್ತಾ ಇದೆ. ಆಕ್ಚುಲಿ ನನಗೆ 3 ಮಕ್ಕಳಿದ್ದಾಳೆ. ಸೊ 2 ಹೆಣ್ಣು ಮತ್ತೆ 1 ಗಂಡು. ಸೊ ಈಗ 3.5 ವರ್ಷ ಆಕ್ಚುಲಿ ಅವರು ಶಾಲೆಗೆ ಜಾಯ್ನ್ ಆಗ್ಬೇಕಿತ್ತು. ಹೌದು, 3.5 ವರ್ಷಕ್ಕೆ. ಸೊ ಅವ್ರು ತುಂಬಾ ಎಕ್ಸೈಟ್ ಆಗಿದ್ದಾರೆ, ಶಾಲೆ ಯಾವಾಗ ಅಂತ. ಸೊ ಮನೆಗೆ ಬಂದಾಗ್ಲೂ ಅವರು ಅಷ್ಟು ಇಂಟ್ರಾಕ್ಷನ್ ಅಲ್ಲಿ ಖುಷಿ ಆಗುತ್ತೆ. ಬಟ್ ಆಕ್ಚುಲಿ ಶಾಲೆಗೆ ಹೋದ್ರೆ ಅವ್ರಿಗೆ ಇನ್ನೂ ತುಂಬಾ ಖುಷಿ ಆಗ್ಬೋದು. ಸೊ ಐ ಆಮ್ ಟೋಟಲಿ ಫಾರ್ ಶಾಲೆ ಬೇಗ ಓಪನ್ ಆಗ್ಲಿ ಅಂತ. ಒಬ್ಬರ ಜೊತೆ ಹೇಗೆ ಮಾತಾಡೋದು, ಹೇಗೆ ವರ್ತಿಸುವುದು, ಇದು ಬಹಳ ಮುಖ್ಯ. ನಾವು ಸಮಾಜ ಜೀವಿಗಳು, ಇದನ್ನು ನಾವು ಶಾಲೆಯಲ್ಲಿ ಕಲಿಯುವಂಥದ್ದು. ನಮ್ಮ ಮಕ್ಕಳ ಕೈ ಕಾಲು ಆಟ ಆಡಿದ್ರೆ ಚುರುಕಾಗಿದ್ರೆ ಮಾತ್ರ ಮೆದುಳು, ಆ ಭಾಗವನ್ನು ನಿಯಂತ್ರಿಸುವ ಮೆದುಳು ಏನಿದೆ ಅದರ ಬೆಳವಣಿಗೆ ಆಗ್ತದೆ. ನಾವೆಲ್ಲರೂ ಒಂದಾಗಿ ಮಕ್ಕಳ ನಡೆ ಶಾಲೆಯ ಕಡೆ ಅಂತ ಹೇಳುವ ಈ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. Children are the most valuable resources and they are the hope of the future ಅಂತ ಹೇಳ್ತಾರೆ. ಸೊ ಈ ಹೋಪ್ ಫ್ಯೂಚರ್ ಎರಡು ಕೂಡ ಈಗ ಮನೆಯಲ್ಲೇ ಉಳಿದಿದೆ. ಸೊ ಇವರನ್ನ ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ಅವರನ್ನ ಹೇಗೆ ನಾವು ಮನೆಯಿಂದ ಹೊರಗೆ ತಂದು ಪುನಃ ಶಾಲೆಯ ವೇದಿಕೆ ಹೇಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾವು ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಸ್ಕೂಲ್ಗಳು ರಿಓಪನ್ ಆಗಬೇಕು ಅನ್ನುವಂತ ಅಭಿಪ್ರಾಯ. ಅವರು ನಾಳೆ ಯಾವುದೇ ಪದವಿ ಪೂರ್ವಕ ಇದು ಡಿಗ್ರಿ ತಕೊಂಡ್ರು ನಾಳೆ ಸೊಸೈಟಿಯನ್ನು ಫೇಸ್ ಮಾಡುವುದು ಕಲಿಬೇಕು. ಅದು ಗೊತ್ತಿಲ್ಲದಿದ್ದರೆ ಈ ಬಾಲ್ಯದ ಅವಧಿಯಲ್ಲಿ ಅದನ್ನೇ ಅವರು ಕಳ್ಕೊಳ್ತಾ ಇದ್ದಾರೆ ಅಂತ ನಾವು ಪೋಷಕರಾಗಿ ಫೀಲ್ ಮಾಡ್ತಾ ಇದ್ದೇವೆ. ಸೊ ಆದಷ್ಟು ಬೇಗ ಸ್ಕೂಲನ್ನು ತೆರೆಯುವುದೇ ಒಳ್ಳೆಯದು. ಮಕ್ಕಳು ಏನ್ ಮಾಡ್ತಾರೆ, ಇವರು ಇಂಟರ್ನೆಟ್ ಅಂತ ಅಂತರ್ಜಾಲವನ್ನು ಉಪಯೋಗಿಸಿಕೊಂಡು ಅವರು ಬೇರೆ ವಿಧದಲ್ಲಿ ಬೇರೆ ಕಡೆಯಲ್ಲಿ ಅವರ ಗಮನಗಳು ತುಂಬಾ ಬೇಗ ಸೆಳೆತಾ ಇದೆ. ಆದ ಕಾರಣ ಆದಷ್ಟು ಬೇಗ ಈ ಶಾಲೆಗಳು ಆರಂಭವಾದಲ್ಲಿ ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ತುಂಬಾ ಪ್ರೋತ್ಸಾಹ ಸಿಗ್ತದೆ. ಅಲ್ಲಿಂದ ಅವರ ಚಟುವಟಿಕೆಗಳು ಸಂಪೂರ್ಣವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು. ಒಂದಷ್ಟು ಲರ್ನಿಂಗ್ಗಳು ನಮಗೆ ಆಗ್ತಾ ಇತ್ತು. ನಾವು ಇನ್ನು ಮುಂದೆ ಕೂಡ ಸಜ್ಜಾಗಿ ಆಗ್ತದೆ, ಅದು ಅವಕಾಶವನ್ನು ಕಳೆದುಕೊಂಡಿದ್ದೇವೆ. ಅದರಿಂದ ಬಹಳ ಮುಖ್ಯವಾಗಿ ಮಕ್ಕಳ ಮೇಲೆ ಆಗ್ತಿರುವ ಈ ದೌರ್ಜನ್ಯಗಳ ಸಂಖ್ಯೆ ಹೆಚ್ಚೆಚ್ಚಾಗುವಂಥದ್ದು, ಅವರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಇದನ್ನು ತಪ್ಪಿಸಲು ಬಹುಶಃ ಶಾಲೆಯನ್ನು ಒಂದು ಹೊಸ ರೀತಿಯಲ್ಲಿ ಅಂದರೆ ಪ್ರಿಕಾಷನ್ ಲೆವೆಲಲ್ಲಿ ಅದನ್ನು ತಗೊಂಡು ಹೋಗುವ ಬಹಳ ಅಗತ್ಯ ಇದೆ ಅಂತ ಅನಿಸ್ತದೆ. ಈಗ ಕಳೆದ ಬಾರಿ 1ರಿಂದ 2ನೇ ಕ್ಲಾಸ್ಗೆ ಮಗು ಪಾಸ್ ಆಯಿತು. ಈ ವರ್ಷ 2ರಿಂದ 3ನೇ ತರಗತಿ ಪಾಸ್ ಆಯಿತು. ಅವ್ರಿಗೆ ಆಯಿ ಬರ್ತಾ ಇಲ್ಲ, ಒಂದು ಆಯಿ ಬರ್ತಾ ಇಲ್ಲ. ಆದರೆ ಈ ಬಾರಿ ಏನದು, ನೀವು ವಾರಕ್ಕೆ 1 ದಿನ ಆದರೂ ಶಾಲೆಯಲ್ಲಿ ಪ್ರಾರಂಭ ಮಾಡೋದು ಉತ್ತಮ. ಅಂದರೆ ಏನಾಗಿದೆ, ಮಕ್ಕಳಿಗೆ ಕೂಡ ಮನೆಯಲ್ಲಿ ಕೂತು ಬೇಜಾರಾಗಿದೆ. ಹಾಗೇನೆ ಮಕ್ಕಳಿಗೆ ಈಗ ನೋಡಿ, ಈ ನಿಟ್ಟಿನಲ್ಲಿ ಇವಾಗ ಬೇಕಾಗಿರೋದು ಶಾಲೆ ಆರಂಭನೆ, ಶಾಲೆಯ ತರಗತಿ ಒಳಗೆ ನಡಿಬೇಕೆಂಬುದು ನಮ್ಮ ಅಂಬೋಣ. ಅದು ಯಾರ್ದು, ನಮ್ದು ವೈಯಕ್ತಿಕ ವಿಚಾರ ಅಲ್ಲ, ಪೋಷಕರಾಗಿ ಕೂಡ ನೀವು ಅದನ್ನು ಹೇಳಲಿಕ್ಕೆ. ಹೌದೌದು, ಖಂಡಿತವಾಗಿ. ಸ್ಕೂಲ್ ಯಾಕೆ ರೀಓಪನ್ ಆಗ್ಬೇಕಂತ ಹೇಳಿದ್ರೆ
ಮಕ್ಕಳ ಮಾನಸಿಕ ತೊಂದರೆಯಿಂದ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಹಿಂಸಾತ್ಮಕವಾಗಿ ಮಕ್ಕಳು ಮನೆಯಲ್ಲಿದ್ದು ತಂದೆ ತಾಯರಿಗೂ ಕಿರಿಕಿರಿ ಆಗ್ತಾ ಇದೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ, ನಾನು ಮೈಸೂರಲ್ಲಿ ಹೋದೆ, ಮಡಿಕೇರಿ ಹೋಗಿದ್ದೇನೆ, ತಂದೆ ತಾಯಂದಿರ ನಂತರ ಡಿಸ್ಕಷನ್ ಮಾಡಿದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು ಸೇಫು ಶಾಲೆ. ಅದೊಂದು ಮೆಡಿಕಲ್ ಟರ್ಮ್ ಇದೆ, ನೋಮೋಫೋಬಿಯಾ ಅಂತ. ಸೊ ಈಗ ಅಂದ್ರೆ ಮೊಬೈಲ್ ನ ದುಶ್ಚಟ ಅಂದ್ರೆ ನೋ ಮೊಬೈಲ್ ಫೋಬಿಯಾ. ಈಗ ಮೊಬೈಲ್ ಇಲ್ಲದಿದ್ರೆ ಅದು ದೊಡ್ಡವರಿಗೆ ಆಗ್ಬೋದು, ಮಕ್ಕಳಿಗೂ ಆಗ್ಬೋದು, ಅದೊಂದು ಚಡಪಡಿಕೆ. ಸೊ ದೃಷ್ಟಿ ದೋಷ ಎಲ್ಲ ಬೇಗ ಮಕ್ಕಳಿಗೆ ಈಗ ಬೇಗ ಕನ್ನಡಕ ಬರುವಂತದ್ದು. ಸೊ ಇವೆಲ್ಲ ಈ ಮೊಬೈಲ್ ನ ದುಷ್ಪರಿಣಾಮಗಳಂತವೇ ಹೇಳ್ಬೋದು ನಾವು. ಪ್ರಾಯ ಆದಾಗ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಒಂದು ಬೆತ್ತ ಹಿಡ್ಕೊಂಡು ಹೋಗ್ತಾರೆ ಪ್ರಾಯ ಆದವರು. ಭತ್ತ ಇಲ್ಲದಿದ್ರೆ ಬ್ಯಾಲೆನ್ಸ್ ಇಲ್ಲ ಅಂತ ಆಯ್ತು. ಹಾಗೇನೆ ಈಗ ಏನಾಗಿದೆ, ಈಗ ಮೊಬೈಲ್ ಇಲ್ಲದಿದ್ರೆ ನನಗೆ ಬಲನೇ ಇಲ್ಲದಾಗೆ ಆಗಿದೆ ಮಕ್ಕಳಿಗೆ. ಯಾಕಂದ್ರೆ ಆಗ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿದ್ರು, ಮಕ್ಕಳು ಒಂದು ಖುಷಿಯಲ್ಲಿ ಶಾಲೆಗೆ ಹೋಗ್ತಾ ಇದ್ರು. ಈಗ ನಮ್ಮ ಮಕ್ಕಳು ಸಹ ನಾವು ಕೇಳಿದ್ರೆ ಹೌದು ಅವರು ರೆಡಿ ಇದ್ದಾರೆ ಸ್ಕೂಲಿಗೆ ಹೋಗ್ಲಿಕ್ಕೆ. ಹೌದು, ಯಾಕಂದ್ರೆ ಈಗ ಸರ್ಕಾರ ಅದೇ ಇದ್ರ ಬಗ್ಗೆ ಏನಾದ್ರೂ ನಿರ್ಧಾರ ಮಾಡಬೇಕು. ಶಾಲೆಯಲ್ಲಿ ಮೊಬೈಲ್ ಮುಟ್ಟುವುದೇ ತಪ್ಪು, ಪಾಪ ಅಂತ ಇದ್ದ ಒಂದು ವಸ್ತು ಅದೊಂದು ಮಗುವಿಗೆ ನಾವೀಗ ಕೊಟ್ಟು ನಾವು ದೊನ್ನೆಯಲ್ಲಿ ನಾವು ಪೆಟ್ಟು ತಿಂತಾ ಇದ್ದೇವೆ ಪೇರೆಂಟ್ಸ್. ಮಕ್ಕಳು ಆನ್ಲೈನ್ ಮುಖಾಂತರ ಈ ಶಿಕ್ಷಣ ಅಂತ ಹೇಳ್ತೇವೆ ನಾವು, ಮಾತ್ರ ಜಾಸ್ತಿಯಾಗಿ ಮಕ್ಕಳು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದಾರೆ. ಮಕ್ಕಳು ಮೊಬೈಲ್ಗೆ ಎಡಿಟ್ ಆಗ್ತಾರೆ ನೋಡಿ. ಹೌದು, ಅದರಲ್ಲಿ ಎಡಿಟ್ ಆಗ್ತಾರೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುವಾಗ ಅದು ಬಿಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಅವರಿಗೆ. ಅಂದ್ರೆ ಫುಲ್ ಅದರಲ್ಲೇ ಬೆಳಿಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 1 ಗಂಟೆವರೆಗೆ ಮೊಬೈಲಲ್ಲೇ ಇರ್ತಾರೆ, ಆನ್ಲೈನ್ ಕ್ಲಾಸ್. ಆನಂತರ ಪುನಃ ನೋಟ್ಸ್ ಪುನಃ ಕಳಿಸೋದು ಟೀಚರ್ಸ್ ಅವರು, ಅದೆಲ್ಲ ಇರುವಾಗ ಅದರಲ್ಲೇ ಎಡಿಟ್ ಆಗ್ತಾರೆ. ಹಾಗೆ ನಾನು ಹೇಳುವ ಪ್ರಕಾರ ಮಕ್ಕಳು ಆ ಮೊಬೈಲಿಂದ ಒಂದು ಎಡಿಟ್ ಆಗೋದನ್ನು ಬಿಡಿಸ್ಬೇಕು, ಆದಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅವರಿಗೆ. ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿ ಸ್ಕೂಲ್ನ ಮುಖಾಂತರ ಟೀಚರ್ ಫೇಸ್ ಟು ಫೇಸ್ ಇದ್ರೆ ಮಾತ್ರ ಅವರಿಗೆ ಅಷ್ಟು ಗ್ರಾಸ್ಪಿಂಗ್ ಅರ್ಥ ಆಗ್ತದೆ ಆ ಮಕ್ಕಳಿಗೆ. ಅವರಿಗೆ ಪೇರೆಂಟ್ಸ್ಗೆ ಅವರು ಹೇಳಿದ್ದು 50% ಮಾತ್ರ ಅರ್ಥ ಆಗ್ತದೆ. ಅಂದ್ರೆ ಅವರಿಗೆ ಪ್ರೊಫೆಷನಲಿ ಅವರಿಗೆ ಗೊತ್ತಿರೋದಿಲ್ಲ. ಪ್ರೊಫೆಷನಲ್ ಒಬ್ಬರು ಬೇಕೇ ಇರ್ತದೆ, ಅದು ಆನ್ಲೈನ್ ಅಲ್ಲಿ ಸರಿ ಆಗುದಿಲ್ಲ. ಎದುರು ಕುತ್ಕೊಂಡು ನೀವು ಹೀಗೆ ಮಾಡುವಾಗ ಹೀಗೆ ಮಾಡ್ಬೇಕು ಮೇಡಮ್ ಅಂತ. ಮಕ್ಕಳು ಮೊಬೈಲ್ಗೆ ಎಡಿಟ್ ಆಗ್ತಾರೆ ನೋಡಿ. ಹೌದು, ಅದರಲ್ಲಿ ಎಡಿಟ್ ಆಗ್ತದೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುವಾಗ ಅದು ಬಿಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಅವರಿಗೆ. ಅಂದ್ರೆ ಫುಲ್ ಅದರಲ್ಲೇ ಬೆಳಿಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ 1 ಗಂಟೆವರೆಗೆ ಮೊಬೈಲಲ್ಲೇ ಇರ್ತಾರೆ, ಆನ್ಲೈನ್ ಕ್ಲಾಸ್. ಆನಂತರ ಪುನಃ ನೋಟ್ಸ್ ಪುನಃ ಕಳಿಸೋದು ಟೀಚರ್ಸ್ ಅವರು, ಅದೆಲ್ಲ ಇರುವಾಗ ಅದರಲ್ಲೇ ಎಡಿಟ್ ಆಗ್ತದೆ. ಹಾಗೆ ನಾನು ಹೇಳುವ ಪ್ರಕಾರ ಮಕ್ಕಳು ಆ ಮೊಬೈಲಿಂದ ಒಂದು ಎಡಿಟ್ ಆಗೋದನ್ನು ಬಿಡಿಸ್ಬೇಕು, ಆದಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅವರಿಗೆ. ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿ ಸ್ಕೂಲ್ನ ಮುಖಾಂತರ ಟೀಚರ್ ಫೇಸ್ ಟು ಫೇಸ್ ಇದ್ರೆ ಮಾತ್ರ ಅವರಿಗೆ ಅಷ್ಟು ಗ್ರಾಸ್ಪಿಂಗ್ ಅರ್ಥ ಆಗ್ತದೆ ಆ ಮಕ್ಕಳಿಗೆ. ಅವರಿಗೆ ಪೇರೆಂಟ್ಸ್ಗೆ ಅವರು ಹೇಳಿದ್ದು 50% ಮಾತ್ರ ಅರ್ಥ ಆಗ್ತದೆ. ಅಂದ್ರೆ ಅವರಿಗೆ ಪ್ರೊಫೆಷನಲಿ ಅವರಿಗೆ ಗೊತ್ತಿರೋದಿಲ್ಲ. ಪ್ರೊಫೆಷನಲ್ ಒಬ್ಬರು ಬೇಕೇ ಇರ್ತದೆ, ಅದು ಆನ್ಲೈನ್ ಅಲ್ಲಿ ಸರಿ ಆಗುದಿಲ್ಲ. ಎದುರು ಕುತ್ಕೊಂಡು ನೀವು ಹೀಗೆ ಮಾಡುವಾಗ ಹೀಗೆ ಮಾಡ್ಬೇಕು ಮೇಡಮ್ ಅಂತ. ನನ್ನ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಇದು ನಾವು V4 ವಾಹಿನಿಯ ವತಿಯಿಂದ ನಡೆಸಿದಂಥ ಒಂದು ಅಭಿಯಾನ ಇದು. ನಮ್ಮಿಂದಲೇ ಆಯ್ತು ಅಂತ ಹೇಳೋದಿಲ್ಲ, ನಮ್ಮಿಂದಲೇ ಮೊದಲು ಅಂತಲೂ ಹೇಳೋದಿಲ್ಲ. ಆದರೆ ಜನರ ಪರವಾಗಿ ಏನೋ ಪ್ರೊಫೆಸರ್ ಹೇಳ್ತಾ ಇದ್ದರು, ಸ್ಕೂಲ್ಗಳು ಆರಂಭ ಆಗಬೇಕು ಅಂತ ನಾವು ಮಾತಾಡ್ತಾ ಇದ್ದೆವು, ನಮ್ಮಲ್ಲಿ ಶಿಕ್ಷಕರು ಮಾತಾಡ್ತಾ ಇದ್ದರು, ಪೇರೆಂಟ್ಸ್ ಮಾತಾಡ್ತಾ ಇದ್ರು, ಮಕ್ಕಳು ಮಾತಾಡ್ತಾ ಇದ್ರು ಅಂತ. ಅವರೆಲ್ಲರ ಪರವಾಗಿ ನಾವು ಮಾತಾಡಿದ್ದೇವೆ, ಅವರೆಲ್ಲರಿಗೂ ಮಾತನಾಡಲಿಕ್ಕೆ ವೇದಿಕೆ ಮಾಡಿ ಕೊಟ್ಟಿದ್ದೇವೆ ಅನ್ನೋದನ್ನು ತೋರಿಸೋ ಸಲುವಾಗಿ. ಅಂದರೆ ಜನಾಭಿಪ್ರಾಯ ರೂಪುಗೊಳ್ಳಬೇಕು, ಅಂತಿಮವಾಗಿ ಜನರಿಗೆ ಒಂದಷ್ಟು ಧೈರ್ಯ ಬರಬೇಕು. ನಮ್ಮ ನಡುವೆ ನಮ್ಮ ಆರೋಗ್ಯ ವ್ಯವಸ್ಥೆ ಏನೆಲ್ಲ ಸುಧಾರಣೆ ಆಗಿದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಎಲ್ಲವನ್ನು ಜನರ ನಡುವೆ. ಯಾಕಂತ ಹೇಳಿದ್ರೆ ಇವತ್ತಿನ ವಾಟ್ಸಪ್ ಮಾಧ್ಯಮಗಳು ಎಷ್ಟೋ ಸುಳ್ಳು ಸುದ್ದಿಗಳನ್ನು, ಭಯವನ್ನು, ಆತಂಕವನ್ನು ಉಂಟು ಮಾಡ್ತಾ ಇರೋ ಸಂದರ್ಭದಲ್ಲಿ ವಾಸ್ತವ ಫ್ಯಾಕ್ಟ್ ಸಂಶೋಧನೆಯ ನೆಲೆಯ ವರದಿಗಳನ್ನೇ ಮುಂದೆ ತಂದು ಇವರೆಲ್ಲರೂ ಮಾತಾಡಿದ್ದಾರೆ. ಈಗ ನಾನು ಮತ್ತೆ ಸರ್ ನಿಮ್ಮ ಹತ್ರನೇ ಬರುವಂಥದ್ದು. ಈಗ ಖಾಸಗಿ ಶಾಲೆಗಳ ವಿಚಾರಕ್ಕೆ ಬರುವಾಗ ಎಲ್ಲರ ತಲೆಯಲ್ಲಿ ಒಂದು ಅಭಿಪ್ರಾಯ, ಪ್ರೈವೇಟ್ ಸ್ಕೂಲ್ ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಉಂಟಂತ, ಸೊ ಅವ್ರಿಗೇನು ಸಮಸ್ಯೆ ಇಲ್ಲ ಅಂತ. ಈಗ ಒಂದದು ಜೊತೆಗೆ ಈ ಅನುದಾನ ರಹಿತ ಶಾಲೆಗಳ ಕಷ್ಟ, ಅನುದಾನ ರಹಿತ ಶಾಲೆಗಳ ಕಷ್ಟ. ಈಗ ಖಾಸಗಿ ಶಾಲೆಯವರೆಲ್ಲ ಬೇಕಾದಷ್ಟು ದುಡ್ಡುಂಟಂತ ಹೇಳುವಂಥದ್ದ ರೇವಣ್ಕರ್ ಅವರೇ? ಅನುದಾನ ರಹಿತ ಶಾಲೆಯಲ್ಲಿ ಗೌರ್ಮೆಂಟಿಂದ ₹1 ಅನುದಾನ ಬರೋದಿಲ್ಲ. ಗೌರ್ಮೆಂಟಿಂದ ₹1 ಅನುದಾನ ಬರೋದಿಲ್ಲ. ಪ್ರತಿಯೊಂದು ನಾವು ಶಾಲೆಯನ್ನು ಮ್ಯಾನೇಜ್ಮೆಂಟ್ ಮಾಡುವ ನಾವು ಪ್ರೈವೇಟ್ ಶಾಲೆಯಿಂದನೇ ಎಲ್ಲ ಮಾಡಬೇಕು. ಟೀಚರ್ಸಿಗೆ ಸಂಬಳ ಮತ್ತು ಎಲ್ಲ ಮೇಂಟೆನೆನ್ಸು, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೊಡಬೇಕಾದ್ರೆ
ಫೀಸ್ ಇಲ್ಲದೆ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮತ್ತೆ ನೀವು ಹೇಳ್ತೀರಾ ಎಲ್ಲ ಶ್ರೀಮಂತ, ನಮ್ಮ ಬಿಲ್ಡಿಂಗ್ಗಳು ನೋಡಿದಾಗ ನಾವು ಶ್ರೀಮಂತರೇ, ಅದು ನಮ್ಮ ಒಳಗಡೆ ಏನೂ ಇಲ್ಲ. ನಾವೆಲ್ಲ ಲೋನ್ ತಗೊಂಡವರೇ, 8 ಕೋಟಿ 10 ಕೋಟಿ ಲೋನ್ ತಗೊಂಡೇ ಶಾಲೆ ಸ್ಟಾರ್ಟ್ ಮಾಡಿದ್ದು. ಇಂಥ ಪರಿಸ್ಥಿತಿ ಇದ್ದಾಗ ಚಕ್ರಬಡ್ಡಿ ಬ್ಯಾಂಕಿನ ಬಡ್ಡಿ ಒಂದು ದಿವಸ ನಿಲ್ಲುವುದಿಲ್ಲ. ಆದರೆ ಶಾಲೆ ಬಂದ್ ಮಾಡಿದರೆ ಈ ಕಡೆ ಚಕ್ರಬಡ್ಡಿ ಕಟ್ಟಲಿಕ್ಕೂ ಆಗೋದಿಲ್ಲ, ಈ ಕಡೆ ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ಲಿಕ್ಕೆ. ಒಂದು ತಿಂಗಳು ಒಂದು ಟೀಚರ್ಸ್ಗೆ ನಾವು ಸ್ಯಾಲ್ರಿ ಕೊಡದಿದ್ರೆ ನೆಕ್ಸ್ಟ್ ಮಂತ್ ಆ ಟೀಚರ್ಸ್ ಬರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ನಿಮ್ಮ ಎದುರಲ್ಲಿ ನೋಡಿದಾಗ ಒಳ್ಳೆ ಡ್ರೆಸ್ ಹಾಕಿರ್ತೇವೆ, ಒಳ್ಳೆ ನಮ್ಮ ಬಿಲ್ಡಿಂಗ್ಸ್ ಇದೆ, ಒಳ್ಳೆ ಕಾರ್ ಇದೆ, ಕಾರಲ್ಲಿ ಬರ್ತೇವೆ ಅಂತ ಹೇಳಿ ನಮ್ದು ಎದುರಲ್ಲಿ ಮಾತ್ರ ಚಂದ, ಒಳಗಡೆ ನೋಡಿದ್ರೆ ಮತ್ತೆ ಅದರಲ್ಲಿಯೂ ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾವು ತಗೊಂಡಂಥ ಲೋನಿಗೆ 2 ವರ್ಷ ಆದಮೇಲೆ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಬದುಕಿದ್ದೇವೆ. ಇಲ್ಲಾದ್ರೆ ಇಷ್ಟೊತ್ತಿಗೆ ನಾವು NP ಆಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಶಾಲೆ ಮಾರಿ ನಾವು ಲೋನ್ ಕೊಡ್ಬೇಕು. ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಲೋನ್ ಇದೆ 1 ಕೋಟಿಗಿಂತ ಜಾಸ್ತಿ ಯಾರ್ಯಾರಿಗೆ ಲೋನ್ ಇದೆ ಅಂಥವರಿಗೆ 2 ವರ್ಷ ತನಕ ನೀವು NP ಆಗೋದಿಲ್ಲ, ಕಟ್ಟದೇ ಇದ್ರೆ NP ಆಗೋದು. 2 ವರ್ಷ ನಂತರ ಮತ್ತೆ ರಿಪೇಮೆಂಟ್ ಮಾಡಬಹುದು ಅನ್ನುವಂಥ ಶಕ್ತಿ ಕೇಂದ್ರ ಸರ್ಕಾರ ಕೊಟ್ಟಕ್ಕೋಸ್ಕರ ನಾವು ಈ ಥರ ಬಂದು ಸ್ಟುಡಿಯೋನಲ್ಲಿ ಮಾತಾಡುವಂಥ ಶಕ್ತಿ ನಮಗೆ ಬಂದಿದೆ. ಈಗ ಗ್ರಾಮೀಣ ಭಾಗದಲ್ಲಿ ಇರುವಂಥ ಸಾಕಷ್ಟು ಖಾಸಗಿ ಶಾಲೆಗಳು ಅವರಿಗೆ ದೊಡ್ಡ ಮಟ್ಟದಲ್ಲಿ ಫೀಸ್ ಕೊಡಲಿಕ್ಕೆ ಆಗುದಿಲ್ಲ. ಬಜೆಟ್ ಶಾಲೆಗಳು ನಮ್ಮಲ್ಲಿ ಇರುವಂತದ್ದು ಕಾಮರ್ಸ್ಗೆ ಬರೀ 14,000 ರೂಪಾಯಿ ಫೀಸು, ಸೈನ್ಸ್ಗೆ ಬರೀ 16,000 ರೂಪಾಯಿ ಫೀಸು. ಅದರಲ್ಲಿ 30% ಬಿಡಿ ಅಂತ ಹೇಳಿದರೆ ಎಲ್ಲಿಂದ ಬಿಡ್ಲಿಕ್ಕೆ ಸಾಧ್ಯ ಉಂಟು? ದೊಡ್ಡ ಶಾಲೆಗೆ ಸಣ್ಣ ಶಾಲೆಗೆ ಒಂದೇ ರೀತಿ ಕಂಪೇರಿಟಿವ್ ಮಾಡೋದು ಬೇಡ. ಸರ್ಕಾರ ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ರೀತಿ ಫೀಸ್ ಇದೆ ಅಂತ ನೋಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ. ನೋಡಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲದೂ ತಿನ್ನುವಂಥ ಸಾಮಗ್ರಿ ಜಾಸ್ತಿ ಆಗಿದೆ. ಅಲ್ಲಿ ನೀವೇನು ಬಿಡಲಿಲ್ಲ, ಶಾಲೆದು ಟ್ಯಾಕ್ಸ್ ಬಿಡಲಿಕ್ಕೆ ಆಗಲಿಲ್ಲ. ನಾನು ಆಲ್ರೆಡಿ ಈಗ CO ಜಿಲ್ಲಾ ಪಂಚಾಯತಿಗೆ ನಾನು ನಮ್ಮ ಶಾಲೆಯಿಂದ ಒಂದು ಮೆಮೊರಂಡಮ್ ಕೊಟ್ಟಿದ್ದೆ. ಈ ವರ್ಷ ನಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಸರ್, ನಮ್ಮನ್ನು ಬಿಡಬೇಕು. ಅವರು ಅದನ್ನು ನಾನು ಅನುಮೋದನೆಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಅಂಥ ಪರಿಸ್ಥಿತಿ ಇದ್ದಾಗ ಎಲ್ಲೂ ಬಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ಶಾಲೆ ಫೀಸೇ ಬಿಡಬೇಕು. ಶಾಲೆ ಫೀಸ್ ಬಿಟ್ಟರೆ ನಾವು ನಮ್ಮ ಗತಿ ಏನಾಗ್ತದೆ, ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಸಂರಕ್ಷಿಸಬೇಕು ಅನ್ನೋ ಪರಿಸ್ಥಿತಿ ನಮ್ಮನ್ನು. ಸರ್, ಅನುದಾನ ರಹಿತ ಶಾಲೆಗಳ ಕಷ್ಟ ಸರ್ 2 ನಿಮಿಷದಲ್ಲಿ ಮುಗಿಸಬೇಕು ಸರ್. ಇಷ್ಟ ಹೇಳ್ತೇನೆ, ನನಗೆ ನನ್ನ ತಲಪಾಡಿಯಲ್ಲಿರೋ ಶಾಲೆಗೆ 7,80,000 ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಿದೆ. 2 ಲಕ್ಷ ಟ್ಯಾಕ್ಸ್ ಕಟ್ಟಿ ಹೇಳಿದ್ದೇನೆ, ನನಗೆ ಕಟ್ಟೋ ಸ್ಥಿತಿಯಲ್ಲಿ ಇಲ್ಲ. ಸ್ವಲ್ಪ ಸಮಯ ಅಲ್ಲಿ ಅವರ ಸಭೆಯಲ್ಲಿ ಗಲಾಟೆ ಆಗ್ತದೆ, ಅದು ಶ್ರೀಮಂತರ ಶಾಲೆ ಕಟ್ಟಲಿಕ್ಕೆ ಆಗ್ತದೆ ಅಂತೇಳಿ. ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು ನನ್ನ ಹತ್ರ ಕೇಳಿದಾಗ, ಇಲ್ಲಮ್ಮ, ವಾಸ್ತವಿಕ ಸಮಸ್ಯೆ ಇದೆ, ಫೀಸ್ ಬರ್ತಾ ಇಲ್ಲ, ಮಕ್ಕಳು ಬರ್ತಾ ಇಲ್ಲ, ಆದ್ದರಿಂದ ಸಮಸ್ಯೆ ಇದೆ, ಸ್ವಲ್ಪ ಅವಕಾಶ ಕೊಡಿ ಅಂತ ಹೇಳಿದರೆ ಅವರು ಹೇಳೋದು, ನಾವು ನಮ್ಮ ಎಂಪ್ಲಾಯೀಸ್ ಸಂಬಳ ಕೊಡಬೇಕು. ಇದು ಒಂದು ಚಕ್ರ. ಒಂದು ಕಡೆ ತೊಂದರೆ ಆದರೆ ಎಲ್ಲ ಕಡೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳ್ತೇನೆ, ಹಳ್ಳಿಯಲ್ಲಿರುವಂಥದ್ದು ಪೇಟೆಯಲ್ಲೇ ಇರಲಿ, ಆ ಶಾಲೆಗಳ ವ್ಯವಸ್ಥೆಗೆ ಸರಿಯಾಗಿ ಒಂದು ಶುಲ್ಕವನ್ನು ನಿಶ್ಚಯ ಮಾಡಿದ್ದಾರೆ, ಪೇರೆಂಟ್ಸ್ ಒಪ್ಪಿ ಮಾಡುವಂಥದ್ದು. ಸ್ವಲ್ಪ ಕಟ್ಟಲಿಕ್ಕೆ ಕಷ್ಟ ಇದೆ, ನಿಧಾನ ಆಗ್ತದೆ, ಸ್ವಲ್ಪ ರಿಯಾಯಿತಿ ಕೊಡಿ ಅಂತ ಹೇಳುವಂಥದ್ದು ಸ್ವಾಭಾವಿಕ. ಆದರೆ ನಾವು ಅವರು ಸರ್ಕಾರ ಹೇಳಿದೆ, ಇವರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ನೀವು ಶ್ರೀಮಂತ ಸಂಸ್ಥೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನಮ್ಮಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಉಳಿದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಈ ಸಂಸ್ಥೆಯಲ್ಲಿ ಏನಾದರೂ ಉಳಿದ್ರೆ ವಿದ್ಯಾಕ್ಷೇತ್ರಕ್ಕೆ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ನಮ್ಮದು. 1 ಪೈಸಾ ಅದನ್ನು ಬೇರೆ ರೀತಿ ಮಾಡುವುದಿಲ್ಲ, ಸಮಾಜಕ್ಕೆ ಕೊಡುವಂಥದ್ದು ನಮ್ಮ ಎಲ್ಲ ಈ ಖಾಸಗಿ ಶಾಲೆಗಳು ಮಾಡ್ತವೆ. ಅದಕ್ಕೋಸ್ಕರ ಪ್ರಾರ್ಥನೆ ಇಷ್ಟೇ, ದಯವಿಟ್ಟು ನಾವು ಒಟ್ಟಾಗಿ ಮಾಡುವ. ಒಂದು ಕಡೆ ಸರ್ಕಾರ, ಈ ಕಡೆ ಸ್ವಯಂ ಸೇವಾ ಸಂಸ್ಥೆಗಳು, ನಾವು ಹೆತ್ತವರು ಜೊತೆಯಾಗಿ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೇನೋ ಒಂದು ಅರ್ಪಣಾಭಾವದಿಂದ ಒಟ್ಟಾಗಿ ಕೆಲಸ ಮಾಡುವ ಅಂತ ನಿನ್ನೆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟು ಈ ಮಾತುಕತೆಯ ಆಶಯ, ಶಾಲೆಗಳು ಆರಂಭವಾಗುವ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸುರಕ್ಷತೆಗಳನ್ನು ನಾವು ಪಾಲಿಸ್ತಾ ಇದ್ದೇವೆ ಅನ್ನೋದನ್ನು ಖಾಸಗಿ ಶಾಲೆಯ ಒಕ್ಕೂಟಗಳ ವತಿಯಿಂದ ಶಾಲಾ ಮುಖಂಡರುಗಳು, ಶಾಲೆಗಳನ್ನು ನಡೆಸ್ತಾ ಇರುವಂಥ ಮ್ಯಾನೇಜ್ಮೆಂಟ್ ಕಮಿಟಿಯ ಅಧ್ಯಕ್ಷರುಗಳು ನಮ್ಮ ಮುಂದೆ ಹೇಳಿದ್ದಾರೆ, ಭರವಸೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಗಳನ್ನು ನಡೆಸ್ತಾ ಇರುವಂಥ ಅಲ್ಲಿಯ ಪೋಷಕರ ಸಮಿತಿಗಳು, SDMC ಅವರು ಕೂಡ ನಮಗೆ ಮಾತನಾಡಲಿಕ್ಕೆ ಅಂಚನ್ ಅವರು ಲೈನಲ್ಲಿ ಸಿಗಲಿಲ್ಲ. ಎಲ್ಲ ಸಿದ್ಧತೆಗಳನ್ನು ನಾವು ಕೂಡ ಮಾಡಿಕೊಂಡಿದ್ದೇವೆ. ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅವರ ಸರ್ಕಾರಿ ಶಾಲೆಗಳ ಒಂದು ಒಕ್ಕೂಟ ಇದೆ, ಜಾಲ ಇದೆ, ನೆಟ್ವರ್ಕ್ ಇದೆ. ಎಲ್ಲ ಶಾಲೆಗಳಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು
ಪೇರೆಂಟ್ಸ್, ಪೋಷಕರು ಧೈರ್ಯದಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕಂತ ಅವರು ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ. ಅದು ಪುರುಷೋತ್ತಮ ಅಂಚನ್ ಮತ್ತು ಪ್ರಕಾಶ್ ಅಂಚನ್ ಅವರು, ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಸಮಿತಿಯವರು. ಇದು ಪುರಾಣಿಕ ಇದು ರೇವಣ್ಕರ್ ಅವರೇ, ಕೇವಲ 30 ಸೆಕೆಂಡಲ್ಲಿ ಮುಗಿಸುವ ನಾವು. ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 17ನೇ ತಾರೀಕಿಂದ 6th, 7th, 8th, 9th, 10th ಮತ್ತು ಫಸ್ಟ್ PU, ಸೆಕೆಂಡ್ PU ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಸಹಕರಿಸಿದ ಉಸ್ತುವಾರಿ ಸಚಿವರಾದಂಥ ಅಂಗಾರವರಿಗೂ ಹಾಗೂ BJP ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದಂಥ ಪೊನ್ನುರಾಜ್ ಅವರಿಗೂ ಹಾಗೂ ಇಲ್ಲಿ DC ಅವರಾಗಿರೋಂಥ ಜಗದೀಶ್ ಅವರಿಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ರೂಪ್ಸಾ ಕರ್ನಾಟಕ ವತಿಯಿಂದ ನಿಮ್ಮೊಟ್ಟಿಗೆ ನಾವು ಸಹಕರಿಸ್ತೇವೆ. ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ದರೂ ನಮ್ಮಲ್ಲಿ ಚರ್ಚಿಸಿ ನಾವು ಅದಕ್ಕೆ ಯಾವುದೇ ಬೇಕಾದರೂ ಸಹಕಾರ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನಾವು ರೂಪ್ಸಾ ಕರ್ನಾಟಕವನ್ನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಬಾಕಿಯಾದ ರೂಪ್ಸಾ ಸಂಘಟನೆಯ ಹಿರಿಯ ಸಲಹೆಗಾರರಾಗಿರುವಂಥ ಪ್ರೊಫೆಸರ್ MB ಪ್ರಾಣಿಕ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಅದೇ ರೀತಿಯಾಗಿ ರೂಪ್ಸಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಂಜುನಾಥ್ ರೇವಣ್ಕರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು. ಎಸ್, ಈ ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ.